ಕಾರ್ಯಕ್ರಮದ ಉದ್ಘಾಟನೆಗೆ ಹರಿಹರಸ್ವಾಮಿಯವರು ಬರಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರ್ಯದಿಂದ ಅವರಿಗೆ ಬೇರೆ ಕಾರ್ಯಕ್ರಮ ಇದ್ದದರಿಂದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಇವತ್ತು ಸಮಾರಂಭಕ್ಕೆ ಆಗಮಿಸಬೇಕಂತ ಕೇಳಿಕೊಂಡಾಗ ತನ್ನ ಒತ್ತಡದ ಕಾರ್ಯಕ್ರಮಗಳ ಮಧ್ಯೆ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರ ಆಶೀರ್ವಾದವನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿ ವಂದಿಸುತ್ತಾ ಅವರ ಆಶೀರ್ವಾದವನ್ನು ನಾವು ಬೇಡ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಈ ಮುಖ್ಯ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಗೌರವಾನ್ವಿತ ಕೇಶವ್ ಕಟೀಲ್ ಇವರು ಗೌರವಾನ್ವಿತ ಶ್ರೀ ರಾಜಶೇಖರ್ ಎನ್ ಉಪ ಪ್ರಾಚಾರ್ಯರು, ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲೆ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿದರು. ಅದೇ ರೀತಿ ಧನಂಜಯ ಎಂ ಗೌಡ, ದಯವಿಟ್ಟು ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ವೀರೇಶ್ ತಾವು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಬಂಧುಗಳೇ, ನಿರಂತರವಾಗಿ ಶ್ರೀ ಕ್ಷೇತ್ರದಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಪರಿಪೂರ್ಣವಾದಂತಹ ಬೆಂಬಲವನ್ನು ನೀಡ್ತಾ ಬಂದಿರುವವರು ಪೂಜ್ಯರಾದ ಹರಿಹರಸ್ವಾಮಿಯವರು. ನಾವು ಯಾವುದೇ ಕ್ಷಣದಲ್ಲಿ ಅವರಿಗೆ ಕರೆ ಮಾಡಿದರೂ ಕೂಡ ಒಳ್ಳೆಯ ಕೆಲಸಕ್ಕೆ ಪರಿಪೂರ್ಣ ಬೆಂಬಲವನ್ನು ಕೊಡುವವರು ಅಂತ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ಕೇಶವಣ್ಣ ಒಂದು ಫಲ ಕಾಣಿಕೆಯನ್ನು ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು, ಅವರ ಆಶೀರ್ವಾದವನ್ನು ಬೇಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಈ ಶಿಕ್ಷಣ ಸಂಸ್ಥೆಯ ಪ್ರತಿನಿಧಿಗಳಾಗಿರುವಂತಹ ಗೌರವಾನ್ವಿತ ಶ್ರೀ ರಾಜಶೇಖರ್ ಎನ್ ಉಪ ಪ್ರಾಚಾರ್ಯರು, ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲೆ ಇವರನ್ನ ಪ್ರೀತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸುಭಾಷ್ ಅವರನ್ನು ಕೂಡ ಅವರು ನಿನ್ನೆ ಕಾರ್ಯಕ್ರಮದಲ್ಲಿ ಕೂಡ ಉಪಸ್ಥಿತರಿದ್ದರು. ಅವರನ್ನು ಅದೇ ರೀತಿ ಅಕೌಂಟೆಂಟ್ ಹುಬ್ಳಿ ಎಚ್ ಗೌರವಾನ್ವಿತ ವೀರೇಶ್ ಅವರನ್ನ, ಅದೇ ರೀತಿ ಧನಂಜಯ್ ಗೌಡ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಸಾಗರ್ ಸಬ್ ಡಿವಿಷನ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಸೇರಿರುವಂತಹ ಎಲ್ಲ ಇಲಾಖೆಯ ಸಿಬ್ಬಂದಿಗಳನ್ನು, ಇಲಾಖೆಯ ಬಂಧುಗಳನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳ ಈ ಕಾರ್ಯಕ್ರಮ ಈ ಹೊತ್ತಿನಲ್ಲಿ ಸಂಪನ್ನಗೊಳ್ಳಬೇಕಂತಿದ್ರೆ ನಿಮಗೆಲ್ಲ ಗೊತ್ತಿದೆ, ಇದು ಚರ್ವಿತ ಚರಣ ಆಗ್ತದೆ. ನಾವು ಆವಾಗೊಮ್ಮೆ ಹೇಳಿದ್ದೇವೆ, ಪೂಜ್ಯ ಅಸರಣರು ಮತ್ತು ಅತಿಥಿಗಳಿಗೆ ಗೊತ್ತಾಗೋದಕ್ಕೋಸ್ಕರ ಇದನ್ನು ನಾವು ಪುನರುಚ್ಚರಿಸ್ತಾ ಇದ್ದೇವೆ. ವಿಶೇಷವಾಗಿ ಆಕಾಂಕ್ಷಿ ತಂಡ ಮಂಗಳೂರು ಅನ್ನೋ ತಂಡವನ್ನು ಕಟ್ಟಿಕೊಂಡಿದ್ದಾರೆ. ಸಮಾನ ಮನಸ್ಕ ಇಲಾಖೆಯ ಒಂದು ಸಾಧಕ ಸಿಬ್ಬಂದಿ. ಯಾಕಂತ ಹೇಳಿದ್ರೆ ಇಲಾಖೆಯಲ್ಲಿ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ ನೌಕರರಿದ್ದಾರೆ. ಆ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ನಿಂದ ಡಿಪಾರ್ಟ್ಮೆಂಟಿಗೆ ಬರಬೇಕಂತಿದ್ರೆ ಅದೊಂದು ಪರೀಕ್ಷೆ ನಡೀತದೆ. ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಂತಿದ್ರೆ ಅದರಲ್ಲಿ ಕೆಲವೊಂದು ಪಠ್ಯವಿರ್ತದೆ. ಅದನ್ನು ಅವರಿಗೆ ಅಭ್ಯಸಿಸುವುದಕ್ಕೆ ಎಷ್ಟೋ ಪಠ್ಯಗಳಿದ್ದರೂ ಕೂಡ ಅದನ್ನು ಬೋಧನೆ ಮಾಡುವಂಥ ಆ ಚಾಕಚಕ್ಯತೆ ಇಲಾಖೆಯಲ್ಲಿ ಅದನ್ನು ಕಲಿತು ಪದೋನ್ನತಿಗೊಂಡವರಿಗೆ ಇದ್ದಷ್ಟು ಒಂದು ಉತ್ತಮ ವೈಖರಿ ಇನ್ನೊಬ್ಬರಿಂದ ಸಾಧ್ಯ ಇಲ್ಲ ಅನ್ನೋದನ್ನು ಮನಗಂಡ ಇವರು ಇಲಾಖೆಯಲ್ಲೇ ಕೆಲಸ ಮಾಡುವಂಥ ಉತ್ತಮ ಶಿಕ್ಷಕ ಗುಣವುಳ್ಳವರ ಒಟ್ಟಾಗಿ ಈ ಆಕಾಂಕ್ಷಿ ತಂಡವನ್ನು ಕಟ್ಟಿಕೊಂಡು ಅವರಿಗೆ ಪಾಠ ಮಾಡುವುದನ್ನು, ಅದರೊಂದಿಗೆ ಪೋಸ್ಟ್ ಮ್ಯಾನ್ನಿಂದ ಕ್ಲರ್ಕ್ಗೆ, DA ಅಸಿಸ್ಟೆಂಟ್ಗೆ ಪದೋನ್ನತಿ ಕೊಡುವವರಿಗೂ ಕೂಡ ಯಾವೆಲ್ಲ ಪಠ್ಯಗಳಿದ್ದಾವೆ ಅದನ್ನು ಒಂದು ಅವರಿಗೆ ಬೋಧಿಸಬೇಕು, ಆಕಾಂಕ್ಷಿಗಳಿಗೆ ಅನುಕೂಲ ಆಗಬೇಕು ಅಂತ ತಿಳ್ಕೊಂಡು ಇಂಥ ಒಂದು ಉತ್ತಮ ತಂಡವನ್ನು ಕಳೆದ 6 ವರ್ಷಗಳಿಂದ ಕಟ್ಟಿಕೊಂಡು ಬಂದಿದ್ದಾರೆ. ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸುವಾಗ ಒಂದನ್ನು ಗಮನಿಸಬೇಕು, ಯಾವುದೇ ಕಾರಣಕ್ಕೂ ಈ ಆಕಾಂಕ್ಷಿ ತಂಡ ಕೂಡ ಡಿಪಾರ್ಟ್ಮೆಂಟ್ಗೆ ರಜಾ ಹಾಕಿ ಬರುವುದು, ಅಲ್ಲಿನ ಕೆಲಸಕ್ಕೆ ಅದು ಉಚಿತವಾಗಿ ಬರುವಂಥದ್ದಿಲ್ಲ, ರಜಾ ಹಾಕಿ ಅವರು ಬರುವುದು ಮತ್ತು ಕಲಿಯುವವರು ಕೂಡ ಅದಕ್ಕೆ ರಜಾ ಹಾಕಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಯಾವುದೇ ರೀತಿ ಇಲಾಖೆಗೆ
ತೊಂದರೆ ಆಗದ ರೀತಿಯಲ್ಲಿ, ಮೋಸ ಆಗದ ರೀತಿಯಲ್ಲಿ ಎಲ್ಲರೂ ಇದಕ್ಕೆ ಭಾಗವಹಿಸಬೇಕು ಅನ್ನುವಂಥ ನಿಬಂಧನೆಯೊಂದಿಗೆ ಈ ತಂಡ ಕಾರ್ಯಾಚರಿಸ್ತಾ ಇದೆ. ಇವತ್ತಿಗೆ 6 ವರ್ಷ. ಇದಕ್ಕೆ ಈ ಆಕಾಂಕ್ಷಿ ತಂಡಕ್ಕೆ ಒಂದಷ್ಟು ಮಂದಿ ಈ ಉತ್ತಮ ಕಾರ್ಯಕ್ರಮಕ್ಕೆ ಹಣದ ಸಹಾಯವನ್ನು ಕೊಡ್ತಾ ಬರ್ತಿದ್ದಾರೆ. ಆದರೆ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆದಾದ ಬಳಿಕ ಅದರ ಆಯ ಮತ್ತು ವ್ಯಯ ಘಟ್ಟಗಳಿಗೆ ಉಳಿತಾಯ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದಿಲ್ಲ. ಅದು ಶೂನ್ಯ ಬಜೆಟ್ ಅನ್ನ ಮಾಡಿಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಹಣ ಉಳಿದ್ರೆ ಅದು ಸಮಸ್ಯೆ ಆಗ್ತದೆ, ಯಾವುದೇ ಕಾರಣಕ್ಕೂ ಅದು ಬೇಡ ಅಂತ ಹೇಳಿಕೊಂಡು ಇದುವರೆಗೆ 6 ವರ್ಷಗಳಲ್ಲಿ ಅದನ್ನು ನಡೆಸಿಕೊಂಡು ಬಂದಿದ್ದಾರೆ. ಈ ವರ್ಷವೂ ಕೂಡ ಎಷ್ಟು ಹಣ ಬಂದಿದೆ ಅದು ಖರ್ಚು ವೆಚ್ಚ ಮುಗಿಸಿ ಉಳಿದದನ್ನು ಶ್ರೀ ದುರ್ಗಾ ಪರಮೇಶ್ವರಿ ದೇವಳದ ವಿದ್ಯಾ ನಿಧಿಗೆ ಅದನ್ನು ಸಮರ್ಪಿಸುವಂತ ಸಂಕಲ್ಪವನ್ನು ಕೂಡ ಇವತ್ತು ನಮ್ಮ ಆಕಾಂಕ್ಷಿ ತಂಡ ಮಂಗಳೂರು ಮಾಡಿಕೊಂಡಿದೆ. ಯಾಕಂತ ಹೇಳಿದ್ರೆ ಕಟೀಲು ತಾಯಿಗೆ ಬಡವ 1 ರೂಪಾಯಿ ಹಾಕಿದ್ರು ದೊಡ್ಡದೆ, ಶ್ರೀಮಂತ 1 ಕೋಟಿ ಹಾಕಿದ್ರು ದೊಡ್ಡದೆ. ಈ ಆಕಾಂಕ್ಷಿ ತಂಡ ತಮ್ಮ ಶ್ರಮ ಸೇವೆಯನ್ನ ಸಲ್ಲಿಸಿ ಅದರಲ್ಲಿ ಬಂದಂತ ಮೊತ್ತವನ್ನ ತಾಯಿ ನಿರಂತರವಾಗಿ ಅನ್ನದಾನ ವಿದ್ಯಾದಾನವನ್ನು ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ ತಾಯಿ ಅನುಗ್ರಹದಿಂದ. ಅದಕ್ಕೆ ತಮ್ಮ ಅಲ್ಪ ಕಾಣಿಕೆಯನ್ನು ಸಲ್ಲಿಸುವಂತ ಒಂದು ಉತ್ತಮ ಸಂಕಲ್ಪದೊಂದಿಗೆ ಈ ತಂಡ ನಡೆಸ್ತಾ ಇದೆ. ಆದ್ರಿಂದ ಇದು ಈ ಆಕಾಂಕ್ಷಿ ತಂಡದ ಒಂದು ಕಾರ್ಯತತ್ಪರತೆ ಮತ್ತು ಅದರ ನಿಬಂಧನೆಗಳು. ಇವತ್ತಿಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣ ಕೊಡುವುದಕ್ಕೆ ವೀರೇಶ್ ಅವರು ಬಂದಿದ್ದಾರೆ. ನಾವು ಅವರನ್ನು ಪರಿಚಯಿಸಬೇಕಾಗ್ತದೆ ಆಸ್ರಾಂಡರಿಗೆ. ಒಬ್ಬ ಚಿಗುರು ಮೀಸೆಯ ತರುಣ, ಈಗ ಗಡ್ಡೆಯೆಲ್ಲ ಬಂದಿದೆ, ಮುಂಬೈಗೆ ಬಂದಾಗ ಚಿಗುರು ಮೀಸೆಯ ತರುಣ, ಅವರಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಿರುವುದು ನಂತರ ಅವರು ಅಕೌಂಟೆಂಟ್ ಆಗಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಪದೋನ್ನತಿಗೊಂಡು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸೇರಿರುವ ಹೆಚ್ಚಿನವರು ಅವರ ಅಭಿಮಾನಿಗಳು. ಯಾಕಂತ ಹೇಳಿದ್ರೆ ಒಂದು ತರಬೇತಿ ಕೊಡುವಂತ ಸ್ಕಿಲ್ ಅವರಿಗಿದೆ. ಮತ್ತೆ ಅವರು ನಡೆಸಿದ ಅವರ ಊರಲ್ಲಿ ಕಾರ್ಯಕ್ರಮವನ್ನು ಮಾಡುವಾಗ ಇಲ್ಲಿಂದ ಸುಭಾಷ್ ಮತ್ತು ತಂಡ ಅಲ್ಲಿಗೆ ಓಡಿ ಹೋಗೋರು ಅವರ ಸಹಾಯ ಮಾಡಲಿಕ್ಕೆ. ಇಲ್ಲೇನಾದ್ರೂ ಮಂಗಳೂರಲ್ಲಿ ಅಲ್ಲಿಂದ ಇವರು ಓಡಿ ಬರೋರು. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಅವರಿಗೆ ಬಹಳ ಪ್ರಿಯವಾದಂತಹ ಕಾರ್ಯಕ್ರಮ. ಅವರು ಅದೇ ರೀತಿ ನಮ್ಮಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿದ್ದಾರೆ ಧನಂಜಯ ಗೌಡ ಅವರು ಇನ್ಸ್ಪೆಕ್ಟರ್ಗಳು ಹೇಗಂತ ಹೇಳಿದ್ರೆ ಅವರ ಕಾರ್ಯತತ್ಪರತೆಯನ್ನ ನಡೆಸಿಕೊಡೋದು. ಸಾಮಾನ್ಯರಲ್ಲಿ ಅಂದ್ರೆ ಇಲಾಖೆಯಲ್ಲಿ GDS ಗಳೊಂದಿಗೆ ಕೂಡ ತನ್ನ ಅಧಿಕಾರದ ದೊಡ್ಡತನವನ್ನು ತೋರಿಸಿದೆ. ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆಯುವಂತಹ ಗುಣ ಧನಂಜಯ ಅವರಿಗಿದೆ. ಅಷ್ಟು ಮಾತ್ರ ಒಂದು ವಿಶೇಷತೆಗೆ ಇಲ್ಲಿಗೆ ಬೆಳಗ್ಗೆ 4 ಗಂಟೆಗೆ ನಿನ್ನೆ ಬಂದು ತಲುಪಿದ್ದಾರೆ. ನಿನ್ನೆಯಿಂದ ಇವತ್ತಿನವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಸಾಧ್ಯವೋ ಶಕ್ತಿ ಮೀರಿ ಅವರ ಏನು ಮಸ್ತಕದ ಜ್ಞಾನ ಉಂಟು ಅದನ್ನ ವಿತರಿಸುವಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಅದರೊಂದಿಗೆ ನಮ್ಮೊಂದಿಗೆ ಗುರುರಾಜ್ ಗುಡಿ ಅವರು ಕೂಡ ನಿನ್ನೆ ಕೂಡ ಇಲ್ಲಿ ಪಾಠ ಮಾಡಿ ನಿರ್ಗಮಿಸಿದ್ದಾರೆ. ಮತ್ತೆ ಶ್ರೀಮತಿ ಕಾಂಚನ ಅವರು ಮಂಗಳೂರಲ್ಲಿ ಇರುವವರು, ಅವರು ಕೂಡ ನಮ್ಮ ದೀವದಲ್ಲಿ ಮ್ಯಾಂಗ್ಳೂರ್ ಡಿವಿಷನ್ ಅಲ್ಲಿ OI ಆಗಿ ಸೇವೆ ಮಾಡ್ತಾ ಇದ್ದಾರೆ. ಅವರು ಕೂಡ ನಿನ್ನೆಯಿಂದ ತರಗತಿಯನ್ನು ತೆಗೆದುಕೊಂಡಿದ್ದಾರೆ. ಅವರೆಲ್ಲರಿಗೂ ದಯವಿಟ್ಟು ತಾವೆಲ್ಲರೂ ಜೋರಾದ ಕರತಾಳದೊಂದಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಮ್ಮ ಆಶ್ರಯಗಳ ಆಶೀರ್ವಾದ ಕೂಡ ಹೋಗಬೇಕು, ಕಟೀಲು ತಾಯಿಯ ಅನುಗ್ರಹ ಹೋಗಬೇಕು. ಇಲ್ಲಿಗೆ ಬಂದಿರುವಂತ ಇಷ್ಟು ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕು, ನಮ್ಮ ಕೇವಲ ಮಂಗಳೂರಿನವರು ಮಾತ್ರ ಅಲ್ಲ, ನಾವು ಕುಂದಾಪುರದಿಂದ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ, ಉಡುಪಿಯಿಂದ ಬಂದಿದ್ದಾರೆ, ಪುತ್ತೂರಿಂದ ಬಂದಿದ್ದಾರೆ ಮತ್ತು ಮಂಗಳೂರು ಪ್ರದೇಶದಿಂದ ಎಲ್ಲರೂ ಬಂದಿದ್ದಾರೆ. ಆದ್ರೆ ಬಂದವರು ಹೇಳುವುದಂತ ಹೆಸರನ್ನೇ ಕಟೀಲಲ್ಲಿ ನೀವು ಕಾರ್ಯಕ್ರಮ ಮಾಡಿದ್ರಿಂದ ನಮಗೆ ಒಂದು ತಾಯಿಯ ದರ್ಶನ ಆಯಿತು, ಶ್ರೀ ತಾಯಿಯ ಪ್ರಸಾದವನ್ನ ಸ್ವೀಕರಿಸುವುದಕ್ಕೆ ನಮಗೆ ಅನುಕೂಲದಾಯಕವಾದಂತ ಹೃದಯದ ಮಾತುಗಳನ್ನು ಕೇಳುವಾಗ ನಮಗೆ ರೋಮಾಂಚನ ಆಗ್ತದೆ. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನ ಇಲ್ಲಿ ಮಾಡಿದ್ರಿಂದ ಆ ಸಾರ್ಥಕ್ಯವನ್ನ ಈ ತಂಡ ಆಕಾಂಕ್ಷಿ ತಂಡ ಪಡೆದಿದೆ ಅಂತ ಹೇಳ್ಕೊಡುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ನಮ್ಮ ಇಲಾಖೆಯ ಸಿಬ್ಬಂದಿಯವರು ಕಟೀಲಿನ ಕಟೀಲು ಪ್ರದೇಶದಲ್ಲಿ ಅನೇಕ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಗೌರವಂತ ಕೇಶವಣ್ಣ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾರೆ. ಕಟೀಲು ಶ್ರೀನಿವಾಸದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಮುಂದಿನ ಆಸನಗಳ ವಾದಾಪೂರ್ಣತೆ ಹೊಂದಿಸುತ್ತಾ
ಈ ಒಂದು ಕಾರ್ಯಕ್ರಮ ನಿಜವಾಗಿ ಆಕಾಂಕ್ಷಿತ ಮಕ್ಕಳು ಈ ಒಂದು ಕಾರ್ಯಕ್ರಮದ ಚಿಂತನೆಯನ್ನು ಮಾಡಿದರು. ಬಹಳ ಒಂದು ಸಂತೋಷದ ವಿಷಯ. ಪ್ರಥಮ ವರ್ಷ ನಾನು ಇದರಲ್ಲಿ ಇರಲಿಲ್ಲ. ಅಂದರೆ ಇದೊಂದು ನೀವಲ್ಲದೆ ಇದಕ್ಕೆ ಒಂದು ಸಪೋರ್ಟ್ ಸ್ಕೀಮ್ ಅಂತ ಒಂದು ಬೇರೆ ಉಂಟು. ಅದರಲ್ಲಿ 2ನೇ ವರ್ಷದಿಂದ ನಾನು ಇದರಲ್ಲಿ ನಿರಂತರವಾಗಿ ಸೇರಿಸಿಕೊಂಡಿದ್ದೆ. ಬಹುಶಃ 2ನೇ ವರ್ಷ ಈ ಒಂದು ಕಾರ್ಯಕ್ರಮ ಮಾಡುವಾಗ ವೀರೇಶ್ ಅವರ ಒಂದು ಚಾಲನೆಯನ್ನು ನೋಡಿ ಅವರು ಪಾಠಗಳನ್ನು ನೋಡಿ ಸಮಾಜದಲ್ಲಿ ನಾನು ಕೊಟ್ಟಿದ್ದೆ. ನಾನು ಅವ್ರಿಗೆ ಹೇಳಿದ್ದೆ, ನನಗೊಂದು ಅಡಿಗಿನಲ್ಲಿ ಇದ್ದವರಿಗೊಂದು ಒಂದು ಆಸೆ, ಯಾರು ಸಮಾಧಾನವನ್ನು ಬಿಟ್ಟು ಸಾಮಾಜಿಕವಾಗಿ ಯಾರು ಸ್ಪಂದಿಸ್ತಾರೆ ಅಥವಾ ಸಮಾಜದ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ ಅವರನ್ನು ಎಲ್ಲೇ ಇರಲಿ ಹೋಗಿ ಗಡಿಗೆ ಬಂದು ಹೋಗಿ ಅಂತ ಹೇಳುದು. ಆ ಸಮಯವೇ ನಾನು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೆ, ನೀವೊಮ್ಮೆ ಗಡಿಗೆ ಬಂದು ಹೋಗಿ ಅಂತ. ನನಗೆ ಅವರ ಒಂದು ಬಹಳ ಖುಷಿ ಆಗ ಒಂದು ಚಿಂತನೆ. ಆದ್ದರಿಂದ ಆ ಸಮಯದಲ್ಲಿ ಹೇಳಿದ್ದೆ, ನಾನು ಬಂದು ಹೋಗಿದ್ದೆ. ನಂತರ ಅವರು ಇಲ್ಲಿಂದ ಪ್ರಮೋಷನ್ ಆಗಿ ಹೋಗುದು ಧಾರವಾಡಕ್ಕೆ. ನಂತರ ಅವರು ಹೇಗೆ ಬಂದರೆ ಅದೇ ಬೆಳಿಗ್ಗೆ ಬರೋದು, 2ನೇ ಕ್ಲಾಸ್ ಮಾಡೋದು, ಸಂಜೆ ನಾಳೆ ಬೆಳಿಗ್ಗೆ ಜಾಬ್. ಅದರಿಂದ ಅಲ್ಲಿಗೆ ಕಡಿಮೆಗೆ ಮತ್ತೆ ಅವರಿಗೆ ಬರಲಿಕ್ಕೆ ಆಗಿಲ್ಲ. ಹಾಗೆ ನಾನು ಸ್ವಲ್ಪ ಚಿಂತನೆ ಮಾಡಿದ್ದೆ, ನಾನಿನ್ನು 1 ವರ್ಷ ಮಾತ್ರ ಇರೋದು, ಬರುವ ವರ್ಷ 25ಕ್ಕೆ ನಾವು 1 ವರ್ಷ ಸಿಕ್ಕೋದು ನಾಳೆ ಎಕ್ಸಾಮ್ ಇದ್ದರೆ. ಅದರಿಂದ ಈ ಸಲ ಒಂದು ಹೀಗೆ ಮಾಡುವಂಥ ಚಿಂತನೆಯನ್ನು ನಾನು ಡಿಸ್ಕಸ್ ಆಗುವಾಗ ಸುಭಾಷ್ ಹತ್ರ ಹೇಳಿದೆ, ಈ ಸಲ ಒಂದು ಕಠಿಣದಲ್ಲಿ ಕ್ಯಾಂಪ್ ಮಾಡುವ ಅಂತ. ಅವರು ಕೂಡ ಸ್ಪಂದಿಸಿದ್ರು. ಆದರೆ ನಾವು ಮತ್ತೆ ಅಸನ ನಂತರ ಮಾತಾಡಿದ್ರು, ಅವರಿಗೆ ಎನಿಸಿದ್ದು ಇದು ಎಕ್ಸಾಮೇ ಮಾಡುವುದಿಲ್ಲ ಅಂತ. ಏನು ಮಾಡಿ ಎಕ್ಸಾಮ್ ಟೇಬಲ್ ಖುಷಿ ಆಗೋದು ಅಂತ ಹೇಳಿದ್ರು. ಅವರಿಗೆ ಸಮಸ್ಯೆ ಟೇಬಲ್ ಚೆನ್ನಾಗಿ ಟೇಬಲ್ ಖುಷಿ ಆಗೋದು ಅಂದರೆ ಶನಿವಾರ ಕ್ಲಾಸಿತ್ತಲ್ಲ, ಇವಾಗ ಶಾಲೆ ಕೊಡ್ತಿದ್ವಿ. ಆಗ ಮತ್ತೆ ನಾವು ಅವ್ರಿಗೆ ಹೇಳಿದೆ, ಇವಾಗ ಎಕ್ಸಾಮ್ ಅಲ್ಲ ಕೋಚಿಂಗ್ ಮಾಡೋಣ, ಆಗಲೇ ಎಲ್ಲ ವ್ಯವಸ್ಥೆ ಉಂಟು, ನಿಮಗೆ ಪ್ರೊಜೆಕ್ಟ್ ಒಂದು ಜನರೇಟ್ ನಿಮಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಹಾಗೆ ಅವರ ಆಶೀರ್ವಾದದಿಂದ 2 ದಿನ ಸುದೀರ್ಘವಾಗಿ ಇದು ನಡೆಯಿತು. ಮತ್ತೆ ನಾನು ಹೇಳೋದಂದ್ರೆ ನೀವು ಪುಣ್ಯಾತ್ಮರು, ನಾವು ಎಕ್ಸಾಮ್ಗೆ ಹೋಗುವಾಗ ಒಂದು ವಿಷಯ ಹೇಳ್ತೇನೆ. ಎಕ್ಸಾಮ್ಗೆ ಬರೆಯುವ ಸಮಯದಲ್ಲಿ ಇಲ್ಲಿಯ 2 ಮಾಸ್ಟರ್ ಸತೀಶ್ ಮಾಸ್ಟರ್ ಅಂತ ಮತ್ತು ಚಂದ್ರಶೇಖರ್ ಭಟ್ ಅಂತ ಇಲ್ಲಿ ಲೆಕ್ಕ ಮಾಸ್ಟರ್, ಅವರ ಪೆನ್ನ ಇಲ್ಲಿ ನಾವು ಹಾಕ್ತೇವೆ ಅವರಿಗೆ ನಾವು ಫೋಟೋ ಕೊಟ್ಟಿದ್ದೇವೆ. ಯಾಕಂದ್ರೆ ಸಂಜೆ ಇಲ್ಲಿ ಅವರ ವಿಡಿಯೋ ಬರೋದು, ಅದು ಬಿಟ್ಟು 5 ಗಂಟೆ ಅವರಿಗೆ ಮನೆಗೆ ಹೋಗುದು, 5ರಿಂದ 9ರವರೆಗೆ ಅವರ ಮನೆಗೆ ಕೂತ್ಕೊಳ್ಳೋದು. ಅವರಿಗೆ ಪಾಪ ಅವರು ಕೃಷಿಕರು ಸ್ವಲ್ಪ ಅಣ್ಣ ತಮ್ಮ ಇಬ್ಬರಿದ್ದಾರೆ, ಏನಾದ್ರು ಕೆಲಸ ಇರ್ತದೆ, ಒಬ್ಬರಿಗೆ ದನದ ಕೆಲಸ ಆದರೆ ಮತ್ತೊಬ್ಬರಿಗೆ ಏನಾದ್ರು ಕೆಲಸ ಇರ್ತದೆ. ಅದು ಅಲ್ಲಿ ಅವರು ಅಣ್ಣ ಸುರೇಶ್ ಮಾಡ್ತಿದ್ರು. ಅವರು ಹೇಳ್ತಿದ್ರು, ಸತೀಶ ನಾನು ಕೆಲಸ ಮಾಡಿ ಹೆಲ್ಪ್ ಆಗುದು. ಹಾಗೆ ನಾವು ಎಕ್ಸಾಮ್ ಇರುವಾಗ ಒಂದು 5-6 ದಿನ ಅವರ ಮನೆಗೆ ಹೋಗ್ತಿದ್ದೆ, ಅಲ್ಲಿ ಹೋಗಿ ಹೆಲ್ಪ್ ಆಗಿದೆ. ಈಗ ನೀವು ಪುಣ್ಯಾತ್ಮರಿಗೆ ವೀರೇಶ್ ಅಲ್ಲಿಂದ ಬಂದು ಇಲ್ಲಿ ಕಳಿಸ್ತಾ ಇದ್ದಾರೆ. ಹಾಗೆ ಚಂದ್ರಶೇಖರ್ ಭಟ್ ಕೂಡ ಆಗಿದೆ, ನನಗೆ ತುಂಬ ಇಲ್ಲಿ ಕಳಿಸ್ಬೋದು. ಆದ್ದರಿಂದ ನಮಗೆ ಈ ಶಾಲೆಯ ಋಣ ಕೂಡ ಉಂಟು. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಿಮಗೆ ಒಳ್ಳೆಯದಾಯಿತು ಅಂತ ಹೇಳ್ತಾ, ಸುಭಾಷ್ ಈ ಶಾಲೆ ಎಲ್ಲ ಕೆಲಸ ಮಾಡಿದ್ದು ಸುಭಾಷ್. ನಾನು ಇದು ಹೇಳಿಕೊಟ್ಟರೆ ಮಾತ್ರ ಇಲ್ಲಿ ಮಾಡುವ ಅಂತ ಹೇಳಿ ಮತ್ತೆ 3-4 ವರ್ಷ ಬೆನ್ನಿಂದು ಮಾಡಿದ್ದಾರೆ. ಮತ್ತೆ ಒಂದು ಒಳ್ಳೆಯ ಆಲೋಚನೆ ಮಾಡಿದ್ರು. ಪ್ರತಿ ವರ್ಷ ಕೂಡ ಇಲ್ಲಿ ಏನಾದರೂ ನಾವು ಕಲೆಕ್ಷನ್ ಮಾಡಿದರೆ ಒಂದು ಹಣವನ್ನು ಯಾರಾದರೂ ಅಲ್ಲಿಗೆ ಸಮ ಮಾಡಿ ಹೆಚ್ಚು ಕೊಟ್ಟವರಿಗೆ ಹಿಂದೆ ಕೊಟ್ಟು ಎಂತ ಮಾಡಿ ತಗೊಂಡು ಕ್ಲೋಸ್ ಮಾಡೋದು. ಈ ಸಲ ಅವರು ಒಳ್ಳೆ ಚಿಂತನೆ ಮಾಡಿದ್ದಾರೆ. ಏನು ಅಮೌಂಟ್ ಉಳಿತಲ್ಲ ಅದನ್ನು ಇದೇ ಶಾಲೆ ಕೊಡೋದು. ಸುಮಾರು 20,000 ಈ ಸಲ ಉಳಿದಿದೆ. ಎಲ್ಲರೂ ವಿದ್ಯಾಸಂಸ್ಥೆ ಕೊಡ್ತಾ ಇದ್ದೇವೆ, ಅದನ್ನು ವಿನಿಯೋಗಿಸಿ ಅವರಿಗೆ ಬಿಟ್ಟರು. ಅದರಿಂದ ಇವತ್ತು ನಾವು ಹಸನದ ಸಮ್ಮುಖದಲ್ಲಿ ಈ ಶಾಲೆಗೆ 20,000 ಎಸ್ಪಿರೆಂಟ್ ಆಕಾಂಕ್ಷೆಯನ್ನು ಮಾತ್ರ ಕೊಡ್ತಾ ಇದ್ದೇವೆ. ಹೇಳ್ತಾರೆ ನಾನು ಮಾತು ಹೋಗಿದ್ದೇನೆ ಹಸನಕ್ಕೆ ಹೇಳ್ತೇವೆ ನಾವು. ಅಸ್ತರಣ್ಣರ ಅಮೃತ ಹಸ್ತದಲ್ಲಿ ತನ್ನ ಬದುಕನ್ನು ಇಲಾಖೆಗಾಗಿ ಮುಡಿಪಿಟ್ಟಂತ ಮತ್ತು ಇಲಾಖೆಯ ಸಿಬ್ಬಂದಿಗಳಿಗೆ ಬೋಧನೆಯನ್ನ ಮಾಡಿದಂತ ಗುರು ಸದೃಶರಾದಂತ 2 ವ್ಯಕ್ತಿಗಳಿಗೆ ಪೂಜ್ಯರ ಕೈಯಿಂದ ಶಾಲು ಹೊದಿಸಿ ಗೌರವಾರ್ಪಣೆ. ದಯವಿಟ್ಟು ವೀರೇಶ್ ಮತ್ತು ಧನಂಜಯ್ ಗೌಡ ಇವರಿಬ್ಬರು ಕೂಡ ಆಸನವನ್ನು ಸ್ವೀಕರಿಸಬೇಕು. ಆಕಾಂಕ್ಷಿ ತಂಡದ ಒಂದು ಚಿಕ್ಕ ಕಾಣಿಕೆ ಇದು ಕಟೀಲು ತಾಯಿಯ ಪ್ರಸಾದ ತೆಗೆದುಕೊಂಡು ಆಸನಗಳ ಅಮೃತ ಹಸ್ತದಲ್ಲಿ ಕೊಟ್ಟಿರುವಂತಹ ಈ ಗೌರವಾರ್ಪಣೆ ಮತ್ತು ನನಗೆ ಇವರ ಬದುಕಿಗೆ ಅದ್ಭುತವಾದಂತಹ ಯಶಸ್ಸನ್ನ ಆ ತಾಯಿ ನೀಡಿ ಅವರ ಜೀವನ ಪೂರ್ತಿ ಇವರಿಗೆ ಇಬ್ಬರಿಗೂ ಕೂಡ ಅಜ್ಜಿ ಇಲಾಖೆಯ
ವಿಶೇಷವಾದಂಥ ಸ್ಟ್ಯಾಂಪ್ ಅದನ್ನು ಆಶ್ರಮರು ಕೊಡ್ತಾ ಇದ್ದಾರೆ. ಆಶ್ರಮರೊಟ್ಟಿಗೆ ದಯವಿಟ್ಟು ಆಕಾಂಕ್ಷಿ ತಂಡದ ಸದಸ್ಯರು ಭಾವಚಿತ್ರಕ್ಕೆ ಮುಖಪಡಬೇಕು. ಆಕಾಂಕ್ಷಿ ತಂಡದ ಸದಸ್ಯರು ಆಶ್ರಮರು ಸಮಕ್ಷಮದಲ್ಲಿ ಎಲ್ಲರೂ ನಿಂತು ಆಕಾಂಕ್ಷಿ ತಂಡದ ಸದಸ್ಯರು ಬರಬೇಕು, ಭಾವಚಿತ್ರಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾರೆ. ಮುದುಕಿಯರಾಗಿ ಬರಬೇಕು. ಎಲ್ಲರೂ ದಯವಿಟ್ಟು ಗಮನಿಸಬೇಕು, ಸ್ವಲ್ಪ ಕಿವಿಯನ್ನ ಇತ್ತ ಆಲಿಸಬೇಕು. ಹರಿಹಸ್ರಣ್ಣರು ಅಂತ ಹೇಳಿದ್ರೆ ಕೇವಲ ದೇವರಿಗೆ ಪೂಜೆ ಮಾಡುವುದು ಮಾತ್ರ ಅಲ್ಲ, ಅವರು ಅತ್ಯುತ್ತಮ ವಾಕ್ಪಟು ಕೂಡ ಅವರು. ಯಕ್ಷಗಾನದಲ್ಲಿ ಉತ್ತಮ ಅರ್ಥಧಾರಿ ಕೂಡ ಹೌದು, ವೇಷಧಾರಿ ಕೂಡ ಹೌದು. ಅಷ್ಟು ಮಾತ್ರವಲ್ಲದೆ ನಿರಂತರವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಕಟೀಲು ಮೇಳದ ಒಂದು ವಿಶೇಷವಾದಂತಹ ಔನ್ನತ್ಯಕ್ಕೆ ಅವರ ಹಿಂದಿನಿಂದ ಅವರು ಮಾಡಿರುವಂತಹ ಪ್ರೇರಣೆ ಮತ್ತು ಸಹಕಾರ ಅದು ಅತ್ಯುನ್ನತವಾಗಿರುವಂಥದ್ದು. ಹರಿಹಸ್ರಣ್ಣರ ಒಂದು ಆದರ್ಶ ನಮ್ಗೆಲ್ಲರಿಗೂ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತು ನಮ್ಮೆಲ್ಲರಿಗೂ ಆಶೀರ್ವಚನದ ರಸಧಾರೆಯನ್ನ ಪೂಜ್ಯ ಆಶ್ರಮರು ಹರಿಸಲಿಕ್ಕಿದ್ದಾರೆ. ಅದು ನಂದಿನಿಯ ಒಂದು ವಿಶೇಷವಾದಂಥ ಸ್ಪರ್ಶ ಅಂತ ನೀವು ತಿಳ್ಕೊಂಡು ತಾವೆಲ್ಲರೂ ಪುನೀತರಾಗಬೇಕಾಗಿ ವಿನಂತಿಸಿಕೊಳ್ತಾರೆ. ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಪ್ರಹಾರಿತಾ ತ್ವದನ್ಯ ಸರ್ವೋಪಕಾರಧನಾಯ ಸದಾ ಕಚೇರಿಯ ಎಲ್ಲ ಅಧಿಕಾರಿಗಳು ಕೆಲಸ ಇರ್ಬೋದು ಅಥವಾ ಇರ್ಬೋದು ವಾಸಿರ್ಬೋದು ಅಥವಾ ಯಾರು ಬಂದಿದ್ದಾರೆ ಗೊತ್ತಿಲ್ಲ, ವೇದಿಕೆಯಲ್ಲಿ ಗುರುಗಳಿದ್ದಾರೆ. ಮತ್ತು ಆಕಾಂಕ್ಷಿ ತಂಡ ಅಂತ ಇರುವಂತಹ ಹೆಸರುಳ್ಳಂತಹ ತಂಡದ ಎಲ್ಲ ಆಕಾಂಕ್ಷಿಗಳು ಒಟ್ಟಾಗಿ ನಮಿಸ್ತಾರೆ. ಸರ್ ಹೇಳುವ ಹಾಗೆ ಅಂಥ ದೊಡ್ಡ ಜನ ಅಲ್ಲ. ಅಂಚೆ ಕಚೇರಿಯ ಬಗ್ಗೆ ಈಗಿನ ವ್ಯವಸ್ಥೆಯಲ್ಲಿ ತಿಳ್ಕೊಂಡವನು. ಯಾಕೆಂದರೆ ಮೊದಲು ಅಂತೆ ಇದ್ದದನ್ನು ಚಿಡಿಸ್ಲಿಕ್ಕೆ ಇರುವಂಥದ್ದೊಂದು ವಸ್ತು ಆಗಿದೆ. ಭಾಳ ಹಿಂದೆ ನಾನು ಕೇಳಿದ್ರು ಅಂಚೆ ಅಂತ ಯಾಕೆ ಹೆಸರು ಬಂತು. ಕನ್ನಡದಲ್ಲಿ ಅಂಚೆ ಹೇಳಿದರೆ ಹಂಸ ಅಂತ ಅರ್ಥ. ಅದು ಅವರು ಹೇಳಿದ್ರು ಹಂಸ ಅಂದರೆ ಅರ್ಥ, ಆ ಅರ್ಥದಲ್ಲೇ ಅಂಚೆ ಅಂತ ಇಟ್ಟದ್ದು. ಹಾಗಾಗಿ ನಮ್ಮ ಅರ್ಥ ಅದಕ್ಕೆ ಅಂಚೆ ದೇರ ಅಂತ ಬ್ರಹ್ಮನಿಗೆ ಹೆಸರು ಹೇಳಿದ್ರೆ ಹಂಸವಾಹನ ಅಂತ ದೇರ ಹೇಳಿದ್ರೆ ವಾಹನಕ್ಕೆ ಹೆಸರು ಅಂಚೆ ದೇರ ಅಂತ ಪ್ರಯೋಗ ಇತ್ತು. ಹಾಗಾಗಿ ಅಂಚೆ ಹೇಳಿದ್ರೆ ನಮ್ಮ ಭಾಷೆಗೆ ಇದರಲ್ಲಿ ಕೇಳಿ ಎಷ್ಟು ಕಷ್ಟ ಇತ್ತು. ಭಾಳ ಹಿಂದೆ ಹತ್ತಿರದಲ್ಲಿದ್ದವರು ಇಳಿಸ್ಲಿಕ್ಕೆ ಡಂಗುರ, ದೂರದಲ್ಲಿದ್ದವರು ಇಳಿಸ್ಲಿಕ್ಕೆ ಕುದುರೆಯನ್ನು ಕಳಿಸ್ಬೇಕಿತ್ತು ಅಷ್ಟೇ, ಬೇರೆ ಏನಿಲ್ಲ. ರಾಮ ದಶರಥ ಸತ್ತ ಅಂತ ಭರತನಿಗೆ ತಿಳಿಸಲಿಕ್ಕೆ ಶೀಘ್ರಗಾಮಿಗಳಾದಂತಹ ಕುದುರೆಯಲ್ಲಿ ಕೊಟ್ಟು ಕಳಿಸಿದ್ರು ಅಂತ ಕಷ್ಟಪಟ್ಟು ಅಲ್ಲಿ ಹೋಗಿ ಕುಶಲಾಸ್ತೆ ಹೆಸರಲ್ಲಿ ಅಪಸತ್ತಿದ್ದಾನೆ ಹೇಳಿಕ್ಕಿಲ್ಲ. ಕುಶಲಾಸ್ತೆ ಮಹಾಭಾಗ ಅಂತ ಕುಶಲ ಇಚ್ಛಿಸಿ ನಿಮ್ಗೆ ಯಾರಲ್ಲಿ ಒಳ್ಳೆದಿರಬೇಕು ಅಂತ ಮನಸ್ಸುಂಟು ಅವರೆಲ್ಲ ಒಳ್ಳೆದಿದ್ದಾರೆ ಬೇಗವಾಗ ಅಷ್ಟೇ ಹೇಳುದು, ಏನು ಹೇಳಿಕ್ಕಿಲ್ಲ. ಆಮೇಲೆ ನಮ್ಮ ಟೆಲಿಗ್ರಾಫ್ ಅಂತ ಒಂದು ಈಗಿಲ್ಲ, ಟೆಲಿಗ್ರಾಫ್ ಇಲ್ಲ, ಒಂದು ಕಾರ್ ಇತ್ತು. ಈಗ ಅದೆಲ್ಲ ಕಡಿಮೆ ಆಗಿ ಬಂದಿದೆ. ಬಹಳ ಹಳಬರು ಉಪಯೋಗ ಮಾಡುವಂತಹ ಸ್ಥಿತಿಗೆ ಅಂತೆ ಅಂತ ಬಂದಿದೆ. ಯಾಕಂದರೆ ಅದಕ್ಕಿಂತ ಹೆಚ್ಚಿನಂತಹ ವಾಹಕಗಳು ಈಗ ನಮಗೆ ದೊರಕಿದೆ. ಸೊ ಪೇಜರ್ ಅಂತ ಬಂತು, ಎಲ್ಲಿ ಹೋಗ್ತದೆ ಇಲ್ಲ ಪೇಜರ್. ಈಗ ಮೊಬೈಲ್ ಎನ್ನುವಂತಹ ಒಂದು ಉಪಕರಣದಲ್ಲಿ ಇಲ್ಲದ್ದೆಲ್ಲ ಉಂಟು. ಹಾಗಾಗಿ ಇನ್ನು ಅದು ಯಾವಾಗ ಹೋಗಿ ಮತ್ತು ಅದಕ್ಕಿಂತ ಉಳಿದು ಬರ್ತದೋ ಗೊತ್ತಿಲ್ಲ. ಆಗಿರುವಾಗ ಅಂಚೆ ಕಚೇರಿ ಉಳಿಯುವುದು ಹೇಗೆ, ಬೆಳೆಯುವುದು ಹೇಗೆ ಎನ್ನುವಂತಹ ವಿಚಾರಕ್ಕೆ ಒಂದಷ್ಟು ಅದರಲ್ಲಿ ಉಳಿತಾಯ ಖಾತೆ ಇರ್ಬೋದು ಅಥವಾ ಇನ್ಶೂರೆನ್ಸ್ ಇರ್ಬೋದು, ಇವೆಲ್ಲ ಅದಕ್ಕೆ ಸೇರ್ತಾ ಬಂದು ಈಗಲೂ ಅಂಚೆ ಕಚೇರಿ ಜೀವದಲ್ಲಿ ಇರುವ ಹಾಗೆ ಮಾಡಿದ್ದಾರೆ. ಆದ್ದರಿಂದ ಅಂಚೆ ಕಚೇರಿಯಲ್ಲಿ
ನಮಗೆ ವ್ಯವಹಾರ ಮಾಡಲಿಕ್ಕೆ ಆಗ್ತದೆ. ಅಂತಹ ಅಂಚೆ ಕಚೇರಿಯಲ್ಲಿ ಇದು ಕೇಂದ್ರ ಸರ್ಕಾರದ ಒಂದು ಭಾಗ ಆಗಿ ಇವತ್ತೇ ಗೊತ್ತಾಗುತ್ತೆ ಅದರಲ್ಲಿ ಕರ್ತವ್ಯ ನಿರ್ವಹಿಸುವವರು ಕೆಲಸದಲ್ಲಿ ಪರ್ಮನೆಂಟ್ ಆಗದವರು ಸಹ ಇದ್ದಾರೆ ಅಂತ. ನಮ್ಮ ದೇವಸ್ಥಾನದಲ್ಲಿ ಹಾಗೆ ಇರೋದು. ನಮ್ಮಲ್ಲಿ ದೇವಸ್ಥಾನದಲ್ಲಿ ಸ್ಟಾಫ್ ಅಂತ ಹೇಳಿದರೆ 30% ಮಾತ್ರ ಸ್ಟಾಫ್, ಮತ್ತೆಲ್ಲ ಔಟ್ಸೋರ್ಸ್ ನಮ್ಮಲ್ಲಿ ಸಹ. ನಮ್ಮ ಸರ್ಕಾರಕ್ಕೆ GST ಬೇಕಲ್ಲ, ಹಾಗಾಗಿ ಔಟ್ಸೋರ್ಸ್ ಮಾಡಿದ ಎಲ್ಲ ಸಂಬಳದೊಟ್ಟಿಗೆ ಒಂದು ಸರ್ವಿಸ್ ಚಾರ್ಜ್ ಅಂತ ಹಾಕಿದ್ರೆ ಮತ್ತು ಇಷ್ಟಕ್ಕೂ GST ಆಗ್ತದೆ. ಆಗುವಾಗ ನಿಜವಾದ ಏನು ದರ ಅವರಿಗೆ ನಾವು ಕೊಡ್ತೇವೆ ಕನಿಷ್ಠ ವೇತನ ಅಂತ, ಅದಕ್ಕೆ ಮತ್ತೆ ಕೂಡ ಒಂದು 24% ಸೇರ್ತದೆ. ಹಾಗೆ ನಮಗೆ ಅನಿವಾರ್ಯ ಮಾಡುವಂಥದ್ದು. ಇದು ನಿಮಗೂ ಉಂಟು ಅಂತ ಹೆಚ್ಚು ಗೊತ್ತಾಗ್ತದೆ, ಸರ್ ಗೊತ್ತಿಲ್ಲ. ಹಾಗೆ ಅಂತಹ ಒಂದು ಸಂದರ್ಭದಲ್ಲಿ ಅಂಥವರನ್ನು ಮೇಲ್ದರ್ಜೆಗೆ ಏರಿಸುವಲ್ಲಿ ನಮ್ಮ ಸಹಾಯ ಬೇಕು ಅಂತ ಅದರ ಮೇಲ್ಪದರದಲ್ಲಿರುವವರು ಯೋಚನೆ ಮಾಡ್ತಾರೆ, ನಿಜವಾಗಿ ಅಭಿನಂದನೀಯ. ವೃತ್ತಿ ಮಾತ್ಸರ್ಯನ್ನು ಹೆಚ್ಚಿನ ಕಡೆಯಲ್ಲಿರುವಂಥದ್ದು. ಅವ ಮೇಲೆ ಬರಬಾರ್ದು, ನಾನು ಮಾತ್ರ ಮೇಲೆ ಬರಬೇಕು ಅಂತ ಇರಬೇಕಂತಹ ಸಂದರ್ಭದಲ್ಲಿ ಇಲ್ಲ, ನಮ್ಮೊಟ್ಟಿಗಿದ್ದವರನ್ನು ಮೇಲೆ ತರಬೇಕು ಎನ್ನುವ ಬಗ್ಗೆ ಯೋಚಿಸುವಂತಹ ವ್ಯಕ್ತಿಗಳು ಅತ್ಯಂತ ಕಡಿಮೆ. ಹಾಗೆ ಯೋಚಿಸುವಂತಹ ವ್ಯಕ್ತಿಗಳಲ್ಲಿ ಆ ಸ್ವಭಾವವೂ ಬೇಕು. ಅದಕ್ಕೆ ಬೇಕಾದಂಥ ಸಾಮರ್ಥ್ಯಗಳು ಎಲ್ಲರಿಗೂ ಕಲಿಸ್ಲಿಕ್ಕೆ ಆಗುವುದಿಲ್ಲ. ಕಲಿಸುವ ವ್ಯವಸ್ಥೆಯನ್ನು ಮಾಡಬಹುದು, ಅದು ಎಲ್ಲರಿಗೂ ಕಲಿಸ್ಲಿಕ್ಕೆ ಆಗುವುದಿಲ್ಲ. ಕಲಿಸುವವರು ಬಹಳ ಕಡಿಮೆ ವ್ಯಕ್ತಿಗಳಿರ್ತಾರೆ. ನಮ್ಮ ಉಡುಪಿಯಲ್ಲಿ 2 ಅಧ್ಯಾಪಕರು. ನಿಮಗೆ ವ್ಯಾಕರಣದ ಅತ್ಯಂತ ಕಷ್ಟದ ಒಂದು ಸಬ್ಜೆಕ್ಟ್, ಸಂಸ್ಕೃತ ವ್ಯಾಕರಣ ಸೂತ್ರ ಎಲ್ಲ ಇರುವಂಥದ್ದು. ಹಾಗಾಗಿ ಆ ಕಷ್ಟದ ಸಬ್ಜೆಕ್ಟ್ ಒಂದು 1 ಅಧ್ಯಾಪಕರು ಒಂದು ದಿವಸಕ್ಕೆ ಒಂದು ಪೀರಿಯಡ್ಗೆ 1 ಅಥವಾ 2 ಸೂತ್ರ ಮಾಡ್ತಾರೆ, ಅರ್ಥ ಆಗ್ತಿತ್ತು ನಮಗೆ. ಮತ್ತೊಬ್ಬರು 22 ಸೂತ್ರ ಮಾಡ್ತಾರೆ, ಅದು ಅರ್ಥ ಆಗ್ತದೆ. 22 ಸೂತ್ರ ಮಾಡುವಾಗ ಅರ್ಥ ಆಗುವಂಥ ರೀತಿಯಲ್ಲಿ ಪಾಠ ಮಾಡದೇ ಇರೋದು ತಾನೇ. ಹಾಗಾಗಿ ಎಲ್ಲರಿಗೂ ಅದು ಬೋಧನಾ ಸಾಮರ್ಥ್ಯವಿಲ್ಲ. ಅಧ್ಯಾಪನ ಎನ್ನುವುದು ಬೇರೆ, ಅಧ್ಯಯನ ಎನ್ನುವುದು ಬೇರೆ. ಹಾಗೆ ಅಧ್ಯಾಪನದಲ್ಲಿಯೂ ನೈಪುಣ್ಯವನ್ನು ಗಳಿಸಿದಂತಹ 2 ಮಾನವಿ ಮತ್ತು ಕೆಲವರು ಬಂದಿದ್ದಾರೆ ಅಂತ ಹೇಳಿದರು. ಅಂಥವರನ್ನು ಇರಿಸಿಕೊಂಡು ಈ ಶಾಲೆಯಲ್ಲಿ ಬೋಧನೆಗಾಗಿ ಇರುವಂತಹ ಒಂದು ಜಾಗ, ಅದರಲ್ಲಿ ಅಂಚೆ ಕಚೇರಿಯು ಪಾಠವು ಆಯ್ಕೆ ನೀಡುವುದು ಸಂತೋಷ. ಯಾಕೆಂದರೆ ವೃತ್ತಿಪರ ತರಗತಿಗಳನ್ನು ತರಬೇಕು ಅಂತ ನಾವು ಪ್ರಯತ್ನ ಮಾಡೋದು. ಆದರೆ ಅಂತ ಹೇಳಿದರೆ ಈಗ ಈ ಧಾರ್ಮಿಕ ದತ್ತಿ ಇಲಾಖೆಯ ಕಟು ನೀತಿಯಿಂದಾಗಿ ನಮಗೆ ಈ ವಿದ್ಯಾಭ್ಯಾಸವನ್ನು ವಿಸ್ತಾರ ಮಾಡಲಿಕ್ಕೆ ಕಷ್ಟ. ಹೊಸದಾಗಿ ಯಾವುದನ್ನು ಮಾಡಬಾರ್ದು ಅಂತ ಆಜ್ಞೆ ಮಾಡಿದ್ದೇವೆ. ಹಾಗಿರುವಾಗ ಹೊರಗಿನಿಂದ ಬಂದಂತಹ ಏನು ಸೋರ್ಸು ಅದರಿಂದ ನಾವು ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗೆ, ಅದು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ 24 ವರ್ಷದಿಂದ ಅನುದಾನಿತ ಶಾಲೆಗೆ ಒಬ್ಬ ಅಧ್ಯಾಪಕರನ್ನು ಈ ಕರ್ನಾಟಕದಲ್ಲಿ ನೇಮಕ ಮಾಡಿದೆ. ಹಾಗಾಗಿ ಎಲ್ಲ ಶಾಲೆಗಳು ಉಂಟು, ಅಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಆಗಿಲ್ಲ, ಅಧ್ಯಾಪಕರು ಕಡಿಮೆ. ಬೇಕಾದಂತಹ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ಸ್ ಏನುಂಟು, ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಕೊಡದೇ ಇದ್ದರಿಂದ ಇಂಗ್ಲೀಷ್ ಮೀಡಿಯಂನಲ್ಲಿ ಒಳ್ಳೆ ಫೀಸ್ ತಗೊಳ್ತಾರೆ, ಎಲ್ಲ ಮಾಡ್ತಾರೆ. ಕನ್ನಡ ಮೀಡಿಯಂನಲ್ಲಿ 1 ರೂಪಾಯಿ ಫೀಸ್, 5 ರೂಪಾಯಿ ಇಟ್ಟು 1 ರೂಪಾಯಿ ಫೀಸ್ ಇಲ್ಲ. ಹಾಗೆ ಮೂಲಭೂತ ಸೌಕರ್ಯಗಳನ್ನು ಅನುದಾನದ ಶಾಲೆಗಳು ತರುವುದಾಗಲಿಲ್ಲ. ಹಾಗಾಗಿ ಕೆಲವು ಶಾಲೆಗಳಲ್ಲಿ ಅಂತಹ ವ್ಯವಸ್ಥೆ ಇರುವುದಿಲ್ಲ. ಒಂದು ಆಲೋಚನೆ ಏನಿಲ್ಲ ಅಂತ ಹೇಳ್ಕೊಂಡು ಇಂಗ್ಲೀಷ್ ಮೀಡಿಯಂ ಮಾಧ್ಯಮಕ್ಕೂ ಏನು ಇಂಗ್ಲೀಷ್ ಮಾಧ್ಯಮ ಅನ್ನೋದು ಪ್ರವಾಹವಾಗಿ ಬಂದದ್ದು ಹೇಳಿದರೆ ಬರೆಸಿತ್ತು. ಹಾಗಾಗಿ ಶಾಲೆಗಳು ಸುರಕ್ಷಿತ ಉಂಟು. ನಮ್ಮ ಶಾಲೆ ಸುರಕ್ಷಿತ ಉಂಟು. ಯಾಕೆ ಹೇಳಿದರೆ ದೇವಸ್ಥಾನ ತೆಗೆದುಕೊಂಡಿಲ್ಲ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ. ಅಂತಹ ಸಂದರ್ಭದಲ್ಲಿ ನಿಮ್ಮ 20,000 ರೂಪಾಯಿ ಬಂದಿರೋದು ಏನು ವ್ಯರ್ಥ ಆಗುತ್ತದೆ. ಇಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರಿ ಮತ್ತು ಕೆಲವು ಸಮಾನ ಮನಸ್ಕರು ಸೇರಿ ಇಲ್ಲಿಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಬಡವರೆಲ್ಲರೂ ಫೀಸನ್ನು ಶಾಲೆಯ ದೇವಸ್ಥಾನ ಅಲ್ಲದೆ ಭರಿಸ್ತಾ ಉಂಟು. ಅವರಿಗೆ 25 ಆಯ್ತಂತೆ ಭರಿಸ್ತಾ ಉಂಟು. ಅದೇ ರೀತಿಯಾಗಿ ಪುಸ್ತಕಗಳಿಗೆ ಬಡವರಿಗೆ ಪುಸ್ತಕ ಕೊಡ್ತಾ ಉಂಟು ಮತ್ತು ಬಡವರನ್ನು ಅವರಿಂದ ಇವರಿಂದ ಕೇಳಿಕೊಂಡು ಅವರಿಗೆ ಬೇಕಾದಂತಹ ಸಮವಸ್ತ್ರಗಳನ್ನು ಒದಗಿಸಿಕೊಡ್ತಾ ಉಂಟು. ಹಿರಿಯ ಪ್ರಾಥಮಿಕ ಶಾಲೆಗೆ ಮೊದಲೇ ಆಗೋದ್ರಿಂದ ನಾವೇ ದೇವಸ್ಥಾನದಿಂದಲೇ ಸಮವಸ್ತ್ರ ಉಚಿತವಾಗಿ ಕೊಡ್ತಾ ಇದ್ದೇವೆ. ಊಟ ಇರುವುದು ಬಹಳ ಹಿಂದೆ ಆರಂಭ ಆಗಿದೆ. ಅಕ್ಷರ ದಾಸೋಹ ಅಂತ ಆಮೇಲೆ ಬಂದದ್ದು, ಅದು 10ನೇ ಕ್ಲಾಸ್ವರೆಗೆ ಮಾತ್ರ, ಮತ್ತೆ ಇಲ್ಲ. ಇಂಗ್ಲೀಷ್ ಮಾಧ್ಯಮಕ್ಕೂ ಉಳಿದದಕ್ಕೆ ನಮ್ಮ ದೇವಸ್ಥಾನಕ್ಕೂ ಬಹಳ ಹಿಂದೆ ಅಕ್ಷರ ದಾಸೋಹ ಆರಂಭ ಆಗೋದಕ್ಕಿಂತ ಮೊದಲೇ 91ನೇ ಇಸವಿಯಿಂದ ನಾವು ಊಟ ಕೊಡ್ತಾ ಇದ್ದೇವೆ. ಹೀಗಾಗಿ ನಮ್ಮ ಶಾಲೆಗೆ ಹೀಗೆ ನಮಗೆ ಕೊಡಲಿಕ್ಕೆ ಆಗುವುದಿಲ್ಲ ಎನ್ನುವಂತಹ ಪ್ರಸಂಗದಲ್ಲಿಯೂ ದೇವಸ್ಥಾನದಿಂದ ವರ್ಷಕ್ಕೆ 9.5 ಕೋಟಿ ಹಣವನ್ನು ವಿದ್ಯಾರ್ಥಿಗಾಗಿ ನಾವು ಖರ್ಚು ಮಾಡ್ತೇವೆ.
ಹಾಗಾಗಿ ಉಳಿದಲ್ಲಿ ಅದು ಗಾದೆ ನಗುವಂತಹ ಗಾದೆ ಆದರೂ ಒಂದು ಒಳ್ಳೆಯ ಗಾದೆ, ಬಾತ್ ನಾಯಕ ಕೂತ್ನಾಥ್ ಹಾಕೋಣ ಅಂತ. ತುಂಬ ಗ್ಯಾಸ್ ತುಂಬಿದ್ರೆ ಒಂದು ಉಗಿಸೋದ್ರೂ ಭಾಳ ಸಂತೋಷ ಆಗ್ತದೆ. ಗಾದೆ ಬಹಳ ಒಳ್ಳೆಯ, ಅದರಲ್ಲಿ ಅರ್ಥ ಬಹಳ ಇದೆ. ಹಾಗಾಗಿ ದೇವಸ್ಥಾನಕ್ಕೆ ಆಗದೇ ಇರತಕ್ಕಂತಹ ಕೆಲಸಕ್ಕೆ ನೀವು ಕೊಡತಕ್ಕಂತಹ ಆ ನಿಧಿಯನ್ನು ತುಂಬ ಉಪಕಾರ ಆಗ್ತದೆ. ನಾವು ಯಾರನ್ನು ಹೇಳೋದು, ನೀವು 10,000 ಜನ ಬಂದು ಕಡಿಮೆ ಊಟ ಮಾಡಿ ನಾವು ಊಟ ಬಡಿಸ್ತೇವೆ, ನಮಗೆ ಏನು ಬೇಸರ ಇಲ್ಲ. 10 ರೂಪಾಯಿ ನಮಗೆ ಕೇಳಬೇಡಿ, ಕೊಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಬೆಂಗಳೂರು ಕಳಿಸಿ ಅಲ್ಲಿಂದ ಪರ್ಮಿಷನ್ ತಗೊಂಡು 10 ರೂಪಾಯಿ ಕೊಡಬೇಕು. 10 ರೂಪಾಯಿ ಕೊಡಲಿಕ್ಕೆ ಆಗೋದಿಲ್ಲ. 10,000 ಜನರಿಗೆ ಊಟ ಕೇಳುವಾಗ ಇವತ್ತು ನಾಳೆ ಆಗ್ತದೆ ನಾವು ನಿಮಗೆ. ಹಾಗಾಗಿ 25,000 ನಿಮಗೆ ಕೊಟ್ಟದ್ದು ಅದು ಸಾರ್ಥಕ್ಯವನ್ನು ಕಾಣ್ತದೆ, ಬೇರೆ ಯಾವುದೋ ಕೊಡಲೇಬೇಕಾಗಿಲ್ಲ. ಅದು ನಮ್ಮಲ್ಲಿ ಬಂದ ಹಣವನ್ನು ಹೀಗೆ ಖರ್ಚು ಮಾಡೋದಿಲ್ಲ, ಎಲ್ಲದಕ್ಕೂ ವ್ಯವಸ್ಥಿತವಾದಂತಹ ಲೆಕ್ಕಾಚಾರ ಇರತಕ್ಕಂತಹ ಅಕೌಂಟ್ಸ್ ಎಲ್ಲ ಉಂಟು. ಹಾಗಾಗಿ ನಿಮಗೂ ಧನ್ಯವಾದವನ್ನು ಹೇಳ್ತಾ, ಇಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಕಟೀಲಿನಲ್ಲಿ ಯಾವತ್ತೂ ಹಮ್ಮಿಕೊಳ್ಬೋದು. ಸರ್ಕಲ್ ಸಾರು ಇನ್ನೊಂದು ಕಾರ್ಯಕ್ರಮ ದೇವಸ್ಥಾನ ಇರುವುದು ಅದಕ್ಕೋಸ್ಕರ. ಕಟೀಲಿನಲ್ಲಿ 1916ನೇ ಇಸ್ವಿಯಲ್ಲಿ ಇಲ್ಲಿ ಪ್ರಾಥಮಿಕ ಶಾಲೆ ಆರಂಭ ಆಯಿತು. ಯಾಕಾಯ್ತು ಹೇಳಿದರೆ, ಇಲ್ಲಿಯ ಸ್ಥಳೀಯ ವಿದ್ಯಾರ್ಥಿಗಳು ಕಲಿತು ಉತ್ತುಂಗಕ್ಕೇರಬೇಕಿತ್ತು. ಡಾಕ್ಟರ್ ಕೆ.ಎನ್. ಉಡುಪ ಅಂತ, ನರಸಿಂಹ ಉಡುಪ ಅಂತ, ಅವರಿಗೆ ಪದ್ಮವಿಭೂಷಣ ಸುಲಭ ಸಾರ್ಥಕ್ಯವನ್ನು ಕಂಡಿದೆ. ನಮ್ಮ ಶಾಲೆ ಆಗಕ್ಕೆ ತುಂಬ ಜನ. ಹಾಗೆ ಇಲ್ಲಿ ಕಲಿತಂತಹ ಹಳೆ ವಿದ್ಯಾರ್ಥಿಗಳು ಹೇಳುವ ಹೆಮ್ಮೆ ನಮ್ಮದು. ಹಾಗಾಗಿ ನಿಮಗೆ ಆಕಾಂಕ್ಷಿಗಳ ತಂಡ ಅಂತ ಹೆಸರು. ಕಾಂಕ್ಷೆ ಹೇಳಿದ್ರೆ ಆಸೆ ಅಂತ ಅರ್ಥ. ಪುನಃ ಆಕಾಂಕ್ಷೆ ಅಂತ ಯಾಕೆ ಹೆಸರು ಹೇಳಿದ್ರೆ ಸಮ್ಯಕ್ ಆಶಾ ಅಂತ ಅರ್ಥ. ಆ ಹೇಳಿದ್ರೆ ಸಮ್ಯಕ್ ಅಂತ ಹೇಳಿದ್ರೆ ಒಳ್ಳೆಯ ಆಸೆಗಳು ಅಂತ. ಒಳ್ಳೆಯ ಆಸೆ ಹೇಳಿದ್ರೆ ಈ ಅಂಚೆ ಕಚೇರಿ ಮೇಲೆ ಬರಬೇಕು ಅಂತ. ಆ ಆಸೆ ಈಡೇರಿ ಎಲ್ಲರೂ ಸಹ ಇಲ್ಲಿ ನಿರಂತರವಾಗಿ ಕೆಲಸ ಮಾಡಲಿಕ್ಕೆ ಪರ್ಮನೆಂಟ್ ಕಾಯಂ ಕೆಲಸಗಾರರಾಗಿ ಮುಂದುವರಿಲಿ, ಪದೋನ್ನತಿಯನ್ನು ಪಡೆಯಲಿ. ಆ ಮೂಲಕವಾಗಿ ಅಂಚೆಗೆ ಇನ್ನೆಷ್ಟು ಸಾಧ್ಯತೆಗಳು ಬೆಳೆಸಲಿಕ್ಕೆ ಅದು ನಿಮ್ಮಿಂದ ಅಂಚೆ ಇಲಾಖೆ ಕಾಣಲಿ. ಅಂತಹ ಸಾಮರ್ಥ್ಯ ಕಟೀಲ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ವಂದಿಸ್ತೇನೆ. ನಮಸ್ಕಾರ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯ ಆಸರಣರ ಆಶೀರ್ವಾದ ದಯವಿಟ್ಟು ನಾವೆಲ್ಲರೂ ಗಮನಿಸಬೇಕು. ನಾವು ಆಸರಣರ ಎದುರು ಇಲಾಖೆಯ ಬಗ್ಗೆ ಒಂದು ಸಂಗತಿ ತಿಳ್ಕೊಳ್ಬೇಕು. ನಮಗೆ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ ಅಂತಿದೆ, ಅದು ಸರ್ಕಾರದನೇ ಸಿಬ್ಬಂದಿ ಅವರು. ಹೌದು, ಅದು ಔಟ್ಸೋರ್ಸ್ನಾಗೆ ಅಲ್ಲ. ಅದರಲ್ಲಿ ಒಂದು ಪರೀಕ್ಷೆ ಬರ್ತದೆ. 5 ವರ್ಷ ಅವರು ಸರ್ವಿಸ್ ಮಾಡಿದ ನಂತರ, ಆ 5 ವರ್ಷದ ನಂತರ ಬರುವುದು ಅದು 6-7 ಆಗ್ಬೋದು. ಅದರಲ್ಲಿ ಪದೋನ್ನತಿ ಬಂದು ಪೋಸ್ಟ್ ಮ್ಯಾನ್, ಅದರಲ್ಲಿ ಪದೋನ್ನತಿ ಪರೀಕ್ಷೆ ಬಂದು ಅದರಲ್ಲಿ ಪದೋನ್ನತಿ ಬಂದು ಪಿ ಆಗುವಂಥದ್ದು ಈ ರೀತಿ ವ್ಯವಸ್ಥೆ. ಆದರೆ ಅದಕ್ಕೆ ಕೆಲವು ಕಂಡೀಷನ್ಸ್ ಅಪ್ಲೈ ಇರ್ತದೆ ಇಡೀ ಆಗಿರುವಾಗ ಹೇಗೆ. ಆದರೆ ಒಂದಂತೂ ನಾವೆಲ್ಲರೂ ಹೆಮ್ಮೆ ಪಡಬೇಕು, ನಮ್ಮ ಇಲಾಖೆಯಲ್ಲಿ ಗುರುಗಳೇ ತಿಂಗಳಿನ ಕೊನೆಯ ದಿವಸಕ್ಕಿಂತ ಮುಂಚಿನ ದಿವಸ ನಮ್ಮ ಅಕೌಂಟಿಗೆ ಸ್ಪಷ್ಟವಾಗಿ ಸಂಬಳ ಬೀಳ್ತದೆ. ಅದೊಂದು ಪಾರದರ್ಶಕ, ಶುದ್ಧ, ಶ್ರೇಷ್ಠ ಇಲಾಖೆ. ನಮಗೆ 30 ತಾರೀಕಿಗೆ ತಿಂಗಳ ಮುಕ್ತಾಯ ಆಗ್ತಂತಿದ್ರೆ 29 ತಾರೀಕಿಗೆ ನಮಗೆ ಸಂಬಳ ಬೀಳುವಂತ ಒಂದು ದೇಶದ ಒಂದು ಅತ್ಯುತ್ತಮ ಇಲಾಖೆಗಳಲ್ಲಿ ನಮ್ದು ಇನ್ನೊಂದು ಕೊರೋನಾ ಸಂದರ್ಭದಲ್ಲಿ ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೆ ಪರಿಪೂರ್ಣ ಸಂಬಳವನ್ನು ಕೊಟ್ಟು ನಮ್ಮನ್ನು ಸೇವೆ ಮಾಡಿದ್ದಾರೆ. ಇಲಾಖೆಯಲ್ಲಿ ತುಂಬಾ ನಮಗೆ ಗೌರವ ಇದೆ. ಇಲಾಖೆಯ ಮೇಲೆ ಗೌರವವನ್ನು ತಮ್ಮ ಮುಂದೆ ಮತ್ತೊಮ್ಮೆ ಪ್ರಕಟಿಸುತ್ತಾ, ಈ ಕಾರ್ಯಕ್ರಮದ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಯಕ್ಷಗಾನ ಪ್ರಿಯ ತಾಯಿಯ ಸೇವಕರಾದಂಥ ನಿಮಗೆ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಬಿಡುಗಡೆಗೊಂಡಿರುವಂತಹ ಯಕ್ಷಗಾನದ ಅಂಚೆ ಚೀಟಿಯ ಸ್ಮರಣಿಕೆಯನ್ನು ನೀಡಿ ನಮ್ಮ ಆಕಾಂಕ್ಷಿ ತಂಡ ತಮ್ಮನ್ನ ಗೌರವಿಸ್ತಾ ಇದ್ದಾರೆ. ಎಲ್ಲ ಸೇರಿರುವವರೆಲ್ಲರೂ ಗಮನಿಸಬೇಕು.
ಎಲ್ಲರೂ ಒಂದು ಗಮನಿಸಬೇಕು, ಆಸ್ತ್ರಣ್ಣರ ಉಪಸ್ಥಿತಿಯಲ್ಲಿ ಹೇಳುವಂಥದ್ದು, ಇವತ್ತಿನ ನಮಗೆ ಸೌಂಡ್ ಸಿಸ್ಟಮ್ ಉಚಿತ, ನಮಗೆ ಪ್ರಾಜೆಕ್ಟರ್ ಉಚಿತ, ನಮಗೆ ಉಚಿತ, ಊಟ ಅದು ಉಚಿತ. ಆದ್ರಿಂದ 20,000 ರೂಪಾಯಿ ನಮ್ಗೆ ಉಳಿತು. ನೀವು ಗಮನಿಸಬೇಕು. ಯಾಕಂತ ಹೇಳಿದ್ರೆ ತಾವೇನು ಕೊಟ್ಟಿದ್ದೀರಾ, ನಮ್ಮಿಂದ ಏನು ಅಂದ್ರೆ ಎಲ್ಲರೂ ಕೊಟ್ಟಿದ್ದಾರೆ ಅಂತಲ್ಲ, ಯಾರು ಕೊಡುಗೈದಾರಗಳಿಗೆ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಕೊಡುವುದು ಅಂತ ಹೇಳಿದ್ರೆ ಅದು ನಮ್ಮ ಸರಿ, ಅದರಿಂದ ಅಲ್ಲ. ಆದ್ರಿಂದ ದಯವಿಟ್ಟು ಗಮನಿಸಬೇಕು, ಇದೆಲ್ಲವನ್ನ ನಮ್ಮ ಕಟೀಲು ಕ್ಷೇತ್ರದಿಂದ ಉಚಿತವಾಗಿ ಸಿಕ್ಕಿದ್ರಿಂದ ಅದು ನಮಗೆ ಕೊಡುವುದಕ್ಕೆ ಸಾಧ್ಯ ಇದೆ. ಈ 20,000 ಮೊತ್ತವನ್ನ 25,000 ರೂಪಾಯಿ ಮೊತ್ತವನ್ನ ನಮ್ಮ ಆಕಾಂಕ್ಷಿ ತಂಡ ಆಸ್ತ್ರಣ್ಣರಿಗೆ ಹಸ್ತಾಂತರಿಸಿದೆ. ಕಾರ್ಯಕ್ರಮದ ಕೊನೆಗೆ ಎಲ್ಲರ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಸಂಘಟಿಸಿದಂತ, ಅದರೊಂದಿಗೆ ಅವರನ್ನು ಗೌರವಿಸಬೇಕಂತ ಹೇಳುವಾಗ ಅದು ಸ್ವಾರ್ಥ ಆಗ್ತದೆ. ಯಾವುದೇ ಕಾರಣಕ್ಕೂ ನನ್ನನ್ನು ಗೌರವಿಸಲಿಕ್ಕಿಲ್ಲ ಅಂತ ಹೇಳ್ಕೊಂಡಿರುವಂತಹ ಸುಭಾಷ್ ಅವರು ಈಗ ಕಾರ್ಯಕ್ರಮದ ಪರಿಪೂರ್ಣ ಸಂಘಟನೆಯ ಪರಿಶ್ರಮವನ್ನ ಉಂಡವರು ಈಗ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನು ಉದ್ದೇಶಿಸಿ ರಾಜಶೇಖರ್ ಅವರಿಂದ ಹೇಳೋಣ. ಕ್ಷೇತ್ರದ ಮಾಧ್ಯ ಇರುವಂತಹ ತಮರಾಂಬಿಕೆಗೆ ನಮಸ್ಕರಿಸಿದ ಪೂಜ್ಯ ಅಸ್ರಣರು ಬಹಳ ಅರ್ಥಪೂರ್ಣವಾಗಿ ಸಮಯೋಚಿತವಾಗಿ ಮಾತನಾಡಿದರು. ಆಕಾಂಕ್ಷಿ ತಂಡ ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಕಳೆದ 6 ವರ್ಷಗಳಿಂದ ಮಾಡ್ತಾ ಇದೆ ಅನ್ನುವಂಥ ಸಂಗತಿಯನ್ನು ನಾನು ಮತ್ತು ನೀವೆಲ್ಲರೂ ತಿಳ್ಕೊಂಡಿದ್ದೇವೆ. ತಾವು 2 ದಿನದ ತರಬೇತಿಯ ಪೂರ್ಣ ಪ್ರಯೋಜನವನ್ನು ಪಡ್ಕೊಂಡಿದ್ದೀರಿ ಎನ್ನುವಂಥ ನಂಬಿಕೆ ನನಗಿದೆ. ಗುರುಗಳು ಬೋಧಿಸಿದ್ದಾರೆ, ಶಾಲೆಯಲ್ಲಿ ಪಾಠ ಮಾಡಿದಾಗೆ, ಆದರೆ ಪರೀಕ್ಷೆ ಇಲ್ಲದಿದ್ರೆ ಒಳ್ಳೆದಿತ್ತು ಅಂತ ಅನಿಸ್ತದೆ ನಿಮಗೆ. ಪರೀಕ್ಷೆ ಇಲ್ಲದೇ ಪಾಸ್ ಆದರೆ ಕೊರೋನಾದ ಹಾಗೆ ಎಲ್ರಿಗೂ ಒಳ್ಳೆಯ ಫಲಿತಾಂಶ ಬರ್ತಿತ್ತು. ಆದರೆ ಹಾಗೆ ಸಾಧ್ಯ ಇಲ್ಲ. ಇಲ್ಲಿ ತರಬೇತಿ ಪಡ್ಕೊಂಡಂಥವರು ಯಾರು ಕಷ್ಟಪಟ್ಟು ಮತ್ತಷ್ಟು ಪ್ರಯತ್ನ ಮಾಡಿ ಓದಿ ಅವ್ರು ಹೇಳಿದ್ದೇ ಸಾಕಾಗಲ್ಲ, ನಾವು ಪಾಠ ಮಾಡಿದ್ದೇ ಸಾಕಾಗಲ್ಲ. ಮನೆಯಲ್ಲಿ ಮತ್ತು ನಾವು ಪರಿಶ್ರಮ ಪಟ್ಟು ಓದಿ ಆ ಪರೀಕ್ಷೆಯನ್ನ ಯಶಸ್ವಿಯಾಗಿ ನೀವು ಪಾಸ್ ಆದರೆ ಖಂಡಿತವಾಗಿ ನಿಮಗೆ ಎಲ್ಲರಿಗೂ ಪದೋನ್ನತಿ ಆಗ್ತದೆ. ಅದು ಆಗಲಿ ಅಂತೇಳಿ ನನ್ನದು ಕೂಡ ಒಂದು ಆಕಾಂಕ್ಷಿ ತಂಡದ ಪರವಾಗಿ ದೇವರಲ್ಲಿ ಪ್ರಾರ್ಥನೆ. ಬಹಳ ಮುಖ್ಯವಾಗಿ ಬಹಳ ಹಳೆ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಈ ಹಿಂದೆ ಕಲಿತು ಹೋದವರು ತುಂಬಾ ಜನ ಇದ್ದಾರೆ. ಈಗಾಗಲೇ ಆಸರಣ ಹೇಳಿದಾಗೆ ಈ ಸಲ ನಮ್ಮಲ್ಲಿ 8ನೇ ತರಗತಿಗೆ 84 ಜನ ಕನ್ನಡ ಮಾಧ್ಯಮಕ್ಕೆ, ಹಾಗೆ 9ನೇ ತರಗತಿಗೆ 9 ಜನ, 10ನೇ ತರಗತಿ 2 ಜನ ಹೊಸದಾಗಿ ಈ ವರ್ಷ ದಾಖಲೆ ಆಗಿದ್ದಾರೆ. ಮತ್ತು ಕನ್ನಡ ಮಾಧ್ಯಮದಲ್ಲಿ ಇಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಇಲ್ಲೂ ಕೂಡ ನಮಗೆ ನೋಡಲಿಕ್ಕೆ ಇಲ್ಲ. ಅಷ್ಟು ಜನ ಮಕ್ಕಳು ನಮಗೆ ದಾಖಲೆ ಆಗಿದ್ದಾರೆ. ಮತ್ತೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬರುವಂತ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಉಚಿತವಾಗಿ ಕೊಡ್ತೇವೆ, ಬರೆಯುವ ಪುಸ್ತಕವನ್ನು ಉಚಿತವಾಗಿ ಕೊಡ್ತೇವೆ, ಯಾವುದೇ ಫೀಸನ್ನು ನಾವು ಕಟ್ಟಲಿಕ್ಕಿಲ್ಲ. ಅದನ್ನೆಲ್ಲವನ್ನೂ ಕೂಡ ನೋಡಿ, ಇಂತಹ ದಾನಿಗಳು ಹಳೆ ವಿದ್ಯಾರ್ಥಿಗಳು ಇವರಿಂದ ನಾವು ಸಂಗ್ರಹ ಮಾಡಿ ಈ ವರ್ಷ ಒಟ್ಟು 2 ಲಕ್ಷ ರೂಪಾಯಿನ ನಾವು ಅದಕ್ಕಾಗಿ ವ್ಯಯಿಸಿದ್ದೇವೆ. ದೇವಸ್ಥಾನದಲ್ಲಿ ನಮಗೆ ಏನ್ ಬೇಕಿದ್ರು ಕೆಲಸ ಮಾಡಿಕೊಡ್ತಾರೆ. ನೀವು ಒಂದು ಟೈಲ್ಸ್ ಹೋಗಿ ಅಂತಂದ್ರೆ ಇವತ್ತೇ ಅದನ್ನ ಏನೋ ನಮಗೆ ರಿಪೇರಿ ಮಾಡಿಕೊಡುವಂತ ಕೆಲಸ ಮಾಡ್ತಾರೆ. ವ್ಯವಸ್ಥೆಗೆ ಏನು ತೊಂದರೆ ಇಲ್ಲ. ಆದ್ರೆ ಈ ಬರುವಂತ ಮಕ್ಕಳಿಗೆ ಫೀಸ್ ಅನ್ನ ಮತ್ತು ಏನು ಸಮವಸ್ತ್ರವನ್ನ ನಾವು ಹಳೆ ವಿದ್ಯಾರ್ಥಿಗಳನ್ನ ಸಂಗ್ರಹಿಸ್ತಾ ಇದ್ದೇವೆ. ನೋಡಿ, ಬರೆಯುವ ಪುಸ್ತಕಗಳನ್ನ ಕೊಟ್ಟವರಲ್ಲಿ ನಾನು ಇಲ್ಲೇ ಇದ್ದಾರೆ, ಬಹಳ ವರ್ಷಗಳ ಕಾಲ ಕಟೀಲು ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಲಂಕೇಶ್ವರ ಅವರು ಮತ್ತು ಅವರ ತಂಡ ನಮಗೆ ಅಷ್ಟೂ ಜನ ಮಕ್ಕಳಿಗೂ ಕೂಡ ಸಾಧಾರಣ ಒಬ್ಬ ವಿದ್ಯಾರ್ಥಿ 1,500 ರೂಪಾಯಿ ಆಗ್ಬೋದು, ಅಷ್ಟೂ ಜನ ವಿದ್ಯಾರ್ಥಿಗಳು ಕೂಡ ಬರೆಯುವ ಪುಸ್ತಕವನ್ನು ಅವರ ಸಂಸ್ಥೆಯಿಂದ ನಮಗೆ ಕೊಡ ಮಾಡಿದ್ದಾರೆ. ಅಲ್ಲಿ ನಮ್ಮ ಸುಭಾಷ್ ಸರ್ ಇದ್ದಾರೆ, ಅವರು ಪ್ರತಿ ವರ್ಷ ಒಂದಿಷ್ಟು ಮೊತ್ತವನ್ನ ಸರ್ ಮಕ್ಕಳ ಫೀಸಿಗೆ ನಾನು ಈ ಸಲ ಅವ್ರು ಕೇಳಿಲ್ಲ, ಕೇಳಿದವರಿಗೆ ಕೇಳೋದು ಒಳ್ಳೇದಲ್ಲ ಅಂತ ಈ ಸಲ ಕೇಳಿಲ್ಲ, ಆದ್ರೂ ನನ್ನ ಅಕೌಂಟಿಗೆ ಹಣ ಬಂದಿದೆ. ಹಾಗಾಗಿ ನಾವು ಅವರಿಗೆ ಏನು ರಸೀಟನ್ನು ಕೊಡ್ತೇವೆ, ಧನ್ಯವಾದ ಪತ್ರವನ್ನು ಕೊಡ್ತೇವೆ, ಪತ್ರವನ್ನು ಕೊಡ್ತೇವೆ. ಹೀಗೆ ನಮಗೆ
ಕೊಟ್ಟದ್ದನ್ನ ಪಾರದರ್ಶಕವಾಗಿ ಖಂಡಿತವಾಗಿ ಆ ವಿದ್ಯಾರ್ಥಿ ತಲುಪಿಸುವಂತ ಕೆಲಸವನ್ನು ಮಾಡ್ತೇವೆ. ಇದನ್ನು ಕೂಡ ಅಷ್ಟೇ, ನಮ್ಮದು ಓಲ್ಡ್ ಸ್ಟೂಡೆಂಟ್ ಅಕೌಂಟ್ ಇದೆ, ಆ ಅಕೌಂಟಿಗಾಗಿ ನಾವು ಅದನ್ನ ಬೇಯಿಸ್ತೇವೆ. ಅಸಂದರ್ಭ ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಅಂತೂ ವ್ಯವಸ್ಥೆ ಹೇಗಿತ್ತು ಗೊತ್ತಿಲ್ಲ ನನಗೆ. ಅಂತೂ ಸುಭಾಷ್ ಸರ್ ನನಗೆ ಫೋನ್ ಮಾಡಿದಾಗೆಲ್ಲ ಸರ್ ಇದು ವ್ಯವಸ್ಥೆ ಹೀಗೆ, ಇದು ವ್ಯವಸ್ಥೆ ಹೀಗೆ ಅಂತ ನಾನು ಮಾರ್ಗದರ್ಶನ ಮಾಡಿದ್ರೆ ನನ್ನ ಹತ್ರ ಕೂಡ ಬಿಟ್ಕೊಂಡಿಲ್ಲ ಅವರು. ಎಲ್ಲ ಅವರೇ ಓಡಾಡಿಕೊಂಡು ಸುಮಾರು 15 ದಿವಸದಿಂದ ಫೋನ್ ಮಾಡ್ತಿದ್ದಾರೆ. ಅಂತೂ ಕಳೆದ 4-5 ದಿನಗಳಿಂದ ಪೂರ್ಣ ಪರಿಶ್ರಮ ಪಟ್ಟು ನಮ್ಮ ದಯಾನಂದ ಪ್ರಸಾದ್ ಸರ್ ಮತ್ತು ಅವರು ಯಾವಾಗಲೂ ಓಡಾಡೋದನ್ನ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಓಡಾಡ್ತಾರಲ್ಲ ಹಾಗೆ ಈ ವಾತಾವರಣದಲ್ಲಿ ಓಡಾಡಿದ ನಾನು ಗಮನಿಸಿದ್ದೇನೆ. ಅಂತೂ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ಮೊನ್ನೆ ಮತ್ತು ಇವತ್ತು, ಕ್ಷಮಿಸಿ ನಿನ್ನೆ ಮತ್ತು ಇವತ್ತು. ನಾನು ಆಭಾರಿಯಾಗಿದ್ದೇನೆ. ತಮಗೇನಾದರೂ ಕಿಂಚಿತ್ತು ಅರೆಕೊರೆ ಆಗಿದ್ದರೆ ದಯಮಾಡಿ ಕ್ಷಮೆ ಇರಲಿ ಅಂತ ಕೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಧನ್ಯವಾದಗಳು ರಾಜಶೇಖರ್ ಸರ್ ಅವರಿಗೆ. ಈಗ 2 ದಿವಸದ ಕಾಲ ನೀವೊಂದಷ್ಟು ಕಲ್ತಿದ್ದೀರಿ. ನಿಮ್ಮ ಅನುಭವವನ್ನು ನಿಮ್ಮ ಇರುವರ ಗುರುಗಳ ಮಧ್ಯೆ ಮತ್ತು ಆಕಾಂಕ್ಷಿ ತಂಡದ ಸಂಘಟಕರ ಇದನ್ನು ಹಂಚಿಕೊಳ್ಬೇಕು. ಯಾರಾದರೂ ಅಭಿಪ್ರಾಯವನ್ನು ಹೇಳೋದಂದ್ರೆ ದಯವಿಟ್ಟು ಬನ್ನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಕೂಡ ವಂದಿಸುತ್ತಾ, ಮೊದಲಿಗೆ ನಾನು ಬಂದಿರತಕ್ಕಂಥದ್ದು ಬೆಂಗಳೂರು ಸೌತಿಂದ. ಐ ಹ್ಯಾವ್ ಕಮ್ ಆಲ್ ದ ವೇ ಫ್ರಮ್ ಬೆಂಗಳೂರು ಸೌತ್. ಕೋಣಕುಂಟೆ ಎಸ್ಕೋದಲ್ಲಿ ನಾನು JDS MP ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಏನಕ್ಕೆ ಅಂತಂದರೆ, ನಾನು ಮಂಗಳೂರಿಗೆ ಬರ್ತಿರೋದು 2ನೇ ಸರಿ ನನ್ನ ಲೈಫಲ್ಲಿ. ಫಸ್ಟ್ ಟೈಮ್ ಬಂದಿದ್ದು CET ಬರೀಲಿಕ್ಕೆ ಆಫ್ಟರ್ ಮೈ ಸೆಕೆಂಡ್ PUC. ನಾನು PU ಮಾಡಿದ್ದು ಧರ್ಮಸ್ಥಳದ ಉಜಿರೆಯಲ್ಲಿ. ಅವಾಗ CET ಬರೀಲಿಕ್ಕೆ ಇಲ್ಲಿ ಬಂದಿದ್ದೆ. ಬಟ್ ಈ ಟೈಮು ಕಟೀಲಲ್ಲಿ, ಅದು ನಾನು ಮಂಗಳೂರಲ್ಲಿ ಅಂತ ಅನ್ಕೊಂಡಿದ್ದೆ. ಒಂದು ವೀಕಿಂದ ನಮ್ಮ ಅಣ್ಣ ಬರುವಾಗ ನನಗೆ ಬೈದ್ರು, ನೀನು ಸುಮ್ಮನೆ ಎಕ್ಸಾಮ್ ಬರ್ತಾ ಇದೆ, ನೀನು ಏನು ಓದ್ತಾ ಇಲ್ಲ, ನನಗೆ ಗೊತ್ತಾಗಿದೆ, ನಿನ್ನ ಕ್ಲಾಸಸ್ ಓದ್ಬಿಟ್ಟು ಬರಬೇಕು ಅಂತ ಹೇಳಿದ್ರು. ಬಟ್ ಈ ಕ್ಲಾಸಿಗೆ ಬಂದಮೇಲೆ ತುಂಬ ಕಲ್ತಿದ್ದೇನೆ. ಅದಕ್ಕೆ ನಾನು ಸ್ಪೆಷಲಿ ವೀರೇಶ್ ಸರ್ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂತಹ ಧನಂಜಯ ಸರ್ಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ. ಮತ್ತೆ ಟ್ರೈನರ್ ಬಂತ ನನಗೆ ಒಂದು ಹಾಡು ನೆನಪಾಗ್ತಾ ಇತ್ತು, ಮಂಗಳೂರು ಸೈಡ್ ವಿಷ್ಣುವರ್ಧನ್ ಒಂದು ಸಾಂಪಾಟ್ ಫಿಲಮ್. ಬೆಂಗಳೂರಲ್ಲಿ ಬೋಂಡ ಅಂದ್ರೇನೋ ಆಲೂಗಡ್ಡೆ ಉಂಡೆ ಅಂತೀವಿ, ಮಂಗಳೂರಲ್ಲಿ ಬೋಂಡ ಅಂದ್ರೇನೋ ಎಳನೀರ ಕಾಯಿ ಅಂತ ಹೇಳ್ತೀವಿ. ಮೈಸೂರಲ್ಲಿ ಗೊಲಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ. ಈ ಸಂಗತಿ ಕೇಳ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಇಲ್ಲಿ ಬಂದ್ಮೇಲೆ ನನಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ಒಂದು ಕಾರ್ಯಕ್ರಮ ಅಂದ್ರೆ ಯಾವ ತರ ಇರಬೇಕು ಅನ್ನೋದನ್ನ ಮೊದಲಿಗೆ ಆರಂಭ ಮಾಡಿರ್ತಕ್ಕಂತಹ ದಯಾನಂದ್ ಸರ್ ಅವರ ವಾಕ್ಚಾತುರ್ಯ, ಅವರ ಒಂದು ಜ್ಞಾನ, ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಅವರು ನಿರ್ವಹಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಸ್ಪೆಷಲಿ ನನಗೆ ಡಿಪಾರ್ಟ್ಮೆಂಟ್ ನೌಕರರಿಗಿಂತ GDS ಬಂಧುಗಳನ್ನ ಕಂಡ್ರೆ ತುಂಬಾ ಇಷ್ಟ. ಏನಕ್ಕೆ ಅಂತಂದ್ರೆ, ಈ ಕೊರೋನಾ ಟೈಮ್ ಎಲ್ಲ ಹೇಳ್ತಾ ಇದ್ರು. ಕೊರೋನಾ ಟೈಮಲ್ಲಿ ನಾನು ಲಾಸ್ಟ್ ಟೈಮ್ ಬಿಫೋರ್ ಇಲ್ಲಿ ಬೆಂಗಳೂರು ಡಿವಿಷನ್ ಬರೋಕ್ಕಿಂತ ಮುಂಚೆ ನಾನು ವರ್ಕ್ ಮಾಡಿ ತುಮಕೂರು ಡಿವಿಷನ್ ಗ್ರೂಪ್ 38 ಅಲ್ಲಿ ನಾನು ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ದು. ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ಪ್ರತಿಯೊಬ್ರು ಈ ಒಂದು ಓಲ್ಡ್ ಏಜ್ ಪೆನ್ಷನ್ ಇತ್ತಲ್ಲ, ಮನೆ ಮನೆಗೂ ಕೊಟ್ಟಂತಹ ಬಂಧುಗಳು ಯಾರಾದ್ರೂ ಇದ್ರೆ ನಮ್ಮ GDS ಬಂಧುಗಳು. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ವೃತ್ತಿಯಲ್ಲಿ ಸ್ವಲ್ಪ ಸಂಬಳ ಕಡಿಮೆ ಇದ್ರು ಕೂಡ ನೆಮ್ಮದಿ ಸ್ವಲ್ಪ ಜಾಸ್ತಿ. ಹೌದಾ? ಮತ್ತೆ ನಮ್ಮ ತರಬೇತುದಾರರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದಾರೆ ಆಕಾಂಕ್ಷಿ ತಂಡದ ಸದಸ್ಯರಾಗಿ. ಟುಡೇ ಅವರ್ ಲಾಸ್ಟ್ ಇಸ್ ಸಂಬಡೀಸ್ ಗೇನ್ ಟುಮಾರೋ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದಾರೆ. ಇವತ್ತು ನಾವು ರಜಾ ಹಾಕಿ ಅವರಿಗೆ ನಮಗೆ ಯಾವುದೇ ರೀತಿಯ ಬೇರೆ ತರ ಸಂಬಂಧ ಏನಿಲ್ಲ. ಅವರ ಒಂದು ಧ್ಯೇಯ ಉದ್ದೇಶ ಏನೋ, ನಾವು ಕೂಡ ಇಲಾಖೆ ನೌಕರರು ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಇಲ್ಲಿ ತನಕ ಬಂದು ನಮಗೆಲ್ಲ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದನ್ನ ನಾವೆಲ್ಲ ಸದುಪಯೋಗ ಪಡಿಸ್ಕೊಂಡು ತುಂಬಾ ಚೆನ್ನಾಗಿ ಎಕ್ಸಾಮ್ಸ್ ನಲ್ಲಿ ನಾವೆಲ್ಲ ಅದೇ ಹೇಳಿದಾಗೆ ಪೂಜಾರಿ ಹೇಳೋತರ ಎಲ್ಲರೂ ಕೂಡ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಬಟ್ ಆದ್ರೆ ನಾವು ನಮ್ಮ ಎಫರ್ಟ್ ಹಾಕೋಣ, ಆದಷ್ಟು ಹಾಕೋಣ. ಮತ್ತೆ ತರಬೇತುದಾರರಿಗೆ ಒಂದೇ ಒಂದು ಹಾಡಿನ ಮೂಲಕ ನಿಮ್ಮೆಲ್ಲರ ಪರವಾಗಿ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ಬೇಕಂತ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ,
ನೀವೇ ರಾಜಕುಮಾರ ಕೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಗೆ ಬಂದು ಬೆಳಗಿನ ಮನೆಯ ಮನಗಳ ಇಂದು ರಾಜರತ್ನನು ಆಡಿಸಿದೆ ನೋಡು ಬೀಳಿಸಿದೆ ನೋಡು ಎಂದು ಸೋಲರು ಸೋತು ಕನೆಯವಾಗಲು. ಧನ್ಯವಾದ. ಆಹಾ, ಅವರ ಹಾಡಿಗೆ ನಿಮ್ಮ ತಾಳ, ಅವರ ರಾಗಕ್ಕೆ ನಿಮ್ಮ ಮೇಳ ಬಹಳ ಖುಷಿಯಾಯಿತು. ನನ್ನನ್ನು ಹೊಗಳಿದ್ದಕ್ಕಲ್ಲ, ಒಟ್ಟು ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಆಸ್ವಾದಿಸಿದ್ದಾರೆ. ಭಾಗವಹಿಸುವುದು ಬೇರೆ, ಆಸ್ವಾದಿಸುವುದು ಬೇರೆ. ಆಸ್ವಾದಿಸಿ ಅವರು ಕೃತಜ್ಞತೆ ಪಡೆದಿದ್ದಾರೆ. ಧನ್ಯವಾದಗಳು. ಯಾರಾದರೂ ಬೇರೆ ಯಾರಾದರೂ ಮಾತಾಡೋದು? ಯಾರು ಮಹಿಳೆಯರು ಮಾತ್ರ ಮನೆ ಬರ್ತಾರೆ. ದೊಡ್ಡ ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಹಿರಿಯರು ಹೇಳೋ ಒಂದು ಮಾತುಂಟು, ಒಂದು ವ್ಯಕ್ತಿಗೆ ಗುರಿ ಬೇಕು ಅಥವಾ ಗುರು ಬೇಕು ಅಂತೇಳಿ. ಆದರೆ ನಾನು ಇಲ್ಲಿ ಆಗಿರುವಂತಹ ಈ ಕಾರ್ಯಕ್ರಮಕ್ಕೂ ಮತ್ತು ಪುತ್ತೂರು ಡಿವಿಷನ್ ಅಲ್ಲಿ ಒಂದು ದಿವಸ ಇದೇ ರೀತಿ ನಮಗೆ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿತ್ತು. ಆ ಪ್ರೋಗ್ರಾಮ್ ಆದ ನಂತರ ನನಗೆ ನನ್ನ ಮನಸ್ಸಿಗೆ ಬರ್ತಿರುವಂಥದ್ದು ಏನಂತ ಹೇಳಿದ್ರೆ, ನನಗೆ ಗುರಿಯೂ ಬೇಕು ಗುರುವೂ ಬೇಕು. ಇಬ್ರು ಇಲ್ಲದಿದ್ರೆ ನಮಗೆ ಖಂಡಿತ ನಮ್ಮ ಈ ಗುರಿಯನ್ನು ಸಾಧಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆದ್ದರಿಂದ ನಮಗೆ ಗುರಿ ಇದೆ, ಪ್ರಮೋಷನ್ ಆಗಬೇಕು, ಬಡ್ತಿ ಹೊಂದಬೇಕು, ಸೇವೆ ಮಾಡಬೇಕು ಅಂತ ಹೇಳಿ. ಆದರೆ ಈ ಗುರಿಯನ್ನು ಹೇಗೆ ಸಾಧಿಸಬೇಕು ಅನ್ನುವಂತಹ ಮಾರ್ಗದರ್ಶನ ಕೊಡುವಂತಹ ಗುರುಗಳು ಕೂಡ ನಮಗೆ ಸಿಕ್ಕಿದ್ದಾರೆ. ಆದ್ದರಿಂದ ನಾವು ಎಲ್ಲರೂ ತುಂಬಾ ಕೃತಾರ್ಥರಾಗಿದ್ದೇವೆ ಅಂತ ಹೇಳ್ತಾ ನನ್ನ ಹೇಳಬೇಕು. ಗುರಿ ಮತ್ತು ಗುರುವಿನ ಅನುಗ್ರಹದ ಬಗ್ಗೆ ಹೇಳಿದ್ದಾರೆ. ವಂದನೆಗಳು. ಬೇರೆ ಯಾರಾದರೂ ಯಕ್ಷಗಾನ ಬಗ್ಗೆ ಬರ್ತಾ ಇದ್ದಾರೆ? ನಮಸ್ತೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ವಂದಿಸಿಕೊಳ್ತಾ, ಇವತ್ತಿನ ಈ ಒಂದು ಅಭೂತಪೂರ್ವವಾದಂತಹ ಒಂದು 2 ದಿನಗಳ ಅಂಚೆ ಪದೋನ್ನತಿ ಪರೀಕ್ಷೆಗಳ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಬಂಧುಗಳನ್ನ ಪ್ರೀತಿಪೂರ್ವಕವಾಗಿ ಅಭಿವಂದಿಸಿಕೊಳ್ತಾ, ನಾವುಗಳು ಎಲ್ಲಿಯೂ ಇರ್ತೇವೆ, ನಮ್ಮ ಕರ್ಮ ಭೂಮಿ ಇನ್ನೊಂದು ಕಡೆ ಇರ್ತದೆ. ಆದರೆ ಜರಿ ತೊರೆಗಳು ಹರಿದು ಹೇಗೆ ನದಿಗಳಾಗಿ ಸಮುದ್ರ ಸೇರ್ತದೋ ಹಾಗೆ ನಮ್ಮ ಜೀವನವು ಕೂಡ ಪ್ರತಿಯೊಂದು ಹಂತದಲ್ಲಿಯೂ ಬೇರೆ ಬೇರೆ ಕಡೆಯಿಂದ ಹರಿದು ನಾವು ಆ ಒಂದು ಸಮುದ್ರ ಸಾಗರವನ್ನ ಸೇರುವಂತಂತೆ, ಆ ಸಾಗರವನ್ನ ಸೇರುವುದಕ್ಕೆ ಪಥಗಳನ್ನ ನಿರ್ಮಿಸಿಕೊಟ್ಟವರು, ಆ ಪಥಗಳನ್ನ ತೋರಿಸಿಕೊಟ್ಟವರು ಮಹಾಗುರುಗಳು. ಅದೇ ರೀತಿಯಲ್ಲಿ ವೀರೇಶ ಸರ್ ಆಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಸಾಗರದ IP ಸರ್ ಅವರಾಗಿರ್ಬೋದು, ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದಂತಹ ವಿಶೇಷವಾಗಿ ನಮ್ಮೆಲ್ಲರ ಪ್ರೀತಿಯಿಂದ, ಅದರಲ್ಲಿಯೂ ಕೂಡ ಉಡುಪಿ ಡಿವಿಷನ್ ನ ಒಂದು ಎಲ್ಲರೂ ಮಾತಾಡಬೇಕು ಅಂತ ಹೇಳಿ ಪ್ರೀತಿ ಇಟ್ಟು ಬೆಳೆಸಿದಂತಹ ಲಕ್ಷ್ಮಣ್ ಅವರು, ಪ್ರದೀಪ್ ಅವರು, ಶಿವಕುಮಾರ್ ಅವರು, ಪ್ರವೀಣ್ ಅವರು, ಇವರೆಲ್ಲರ ಅದೇ ರೀತಿ ಉಡುಪಿಯ ಎಲ್ಲ ನಮ್ಮೆಲ್ಲ ಅಂಚೆ ಬಂಧುಗಳ ಪರವಾಗಿ ಸುಹಾಸ್ ಸರ್ ಅವರಿಗೆ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ ತುಳುನಾಡಿಗೆ ಒಂದು ಸ್ಟಾರ್ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿ, ಪೂಜ್ಯ ಭಾವನೆ. ಅದೇ ರೀತಿ ನಮ್ಮೆಲ್ಲರ ಅದು ಸಿನಿಮಾ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ತುಳುನಾಡ ದೈವಾರಾಧನಾ ಕ್ಷೇತ್ರ ಇರ್ಬೋದು, ಅದೇ ರೀತಿ ಅಂಚೆಯ ಈ ಎಲ್ಲ ಬೇರೆ ಬೇರೆ ಕಾರ್ಯ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂತಹ ಅಭೂತಪೂರ್ವವಾದಂತಹ ಕಲಾವಿದರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ದಯಾನಂದ್ ಜಿ ಕತ್ತಲ್ ಸರ್ ಅವರಿದ್ದಾರೆ. ನಮ್ಮ ಕಟೀಲಿನ ಈ ಭಾಗದಲ್ಲಿ ಜನ ವಿಶೇಷವಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯವನ್ನು ಮಾಡುವಂತಹ ಸರ್ ಅವರಿಗೂ ಕೂಡ ಪ್ರೀತಿಯ ವಂದನೆಗಳು. ಅದೇ ರೀತಿಯಲ್ಲಿ ಸಮಸ್ತ ಆಕಾಂಕ್ಷಿ ತಂಡಕ್ಕೆ ನಮ್ಮೆಲ್ಲ ವೃತ್ತಿಯ ಬಂಧು ಅಂಚೆ ಬಂಧುಗಳ ಪರವಾಗಿ ಗೌರವದ ವಂದನೆಗಳನ್ನು ಸಮರ್ಪಿಸಿಕೊಂಡ
ಕೃತಜ್ಞತೆಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತಾ ಇದ್ದೇವೆ. ಉತ್ತಮ ಸಂದೇಶ ಮತ್ತು ಕೃತಜ್ಞತೆಯ ಮಾತುಗಳನ್ನು ಆಡಿದ್ದಾರೆ. ಇವರೆಲ್ಲ ಮಾತಾಡುವಾಗ ಇನ್ನುಳಿದ ಇರುವರು ಮಾತಾಡುವುದಕ್ಕೆ ಮುಂಚಿತವಾಗಿ ಒಂದು ಸಂದೇಶವನ್ನು ಕೊಡಬೇಕು ಅಂತ ನಮಗೆ ಆಶೆ ಆಗ್ತದೆ. ಎಲ್ಲೂ ಕೂಡ ಇಳಿದು ಮಾತಾಡುವವನಲ್ಲ ನಾನು. ದಯವಿಟ್ಟು ಎಲ್ಲರೂ ಅದು ಗಮನಿಸಬೇಕು. ಇದು ನನ್ನ ಹೃದಯದ ಮಾತನ್ನು ನಿಮಗೆ ಹಂಚಿಕೊಳ್ತೇನೆ. ದಯವಿಟ್ಟು ಎಲ್ಲರೂ ಇದನ್ನು ಸ್ವೀಕರಿಸಬೇಕು. ವೀರೇಶ್ ಅವರು ಅಲ್ಲ, ಗುರುಗಳು ನಿಮಗೆ ಪಾಠ ಮಾಡುವಾಗ ಈ ಪಾಠದೊಂದಿಗೆ ಒಂದು ಲೌಕಿಕ ಪಾಠದ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅದು ಯಾವುದು? ಒಂದು ಆಟದೊಂದಿಗೆ ಪಾಠವನ್ನು ಮಾಡ್ತಾರೆ. ಯಾವುದು ಅಂತ ಕೇಳಿದ್ರೆ, ನಿಮ್ಮ ಎಲ್ಲರನ್ನ ಗುಂಪಾಗಿ ಸೇರಿಸಿ ಎಲ್ಲರ ಕೈಯಲ್ಲಿ ಬಲೂನು ಕೊಡ್ತಾರೆ. ಎಲ್ಲರ ಕೈಯಲ್ಲಿ ಬಲೂನು ಕೊಡ್ತಾರೆ. ಬಲೂನು ಕೊಟ್ಟು ಹೇಳ್ತಾರೆ, ನೀವೆಲ್ಲರೂ ಇದಕ್ಕೆ ಗಾಳಿ ತುಂಬಿಸಬೇಕು ಅಂತ ಹೇಳ್ತಾರೆ. ನೀವೆಲ್ಲರೂ ಇದಕ್ಕೆ ಗಾಳಿ ತುಂಬಿಸಬೇಕು ಅಂತ ಹೇಳ್ತಾರೆ. ನಾವು ಬೇಗ ಗಾಳಿ ತುಂಬಿಸ್ತೇವೆ, ಒಡೆಯಲಾಗಿ ನೋಡ್ಕೊಳ್ತೇವೆ, ಗಟ್ಟಿ ಕೊಡ್ತೇವೆ. ಅಷ್ಟೊತ್ತಿಗಾಗುವಾಗ ಸುಭಾಷ್ ಅವರು ಬಂದು ನಿಮ್ಮ ಕೈಗೆ ಟೂತ್ ಪಿಕ್ ಅನ್ನ ಕೊಡ್ತಾರೆ. ಸಂಘಟಕರವರು ಟೂತ್ ಪಿಕ್ ಅನ್ನ ಕೊಡ್ತಾರೆ. ನಿಮ್ಮ ಒಂದು ಕೈಯಲ್ಲಿ ಗಾಳಿ ತುಂಬಿದ ಬಲೂನ್ ಇದೆ, ಇನ್ನೊಂದು ಕೈಯಲ್ಲಿ ಟೂತ್ ಪಿಕ್ ಇದೆ. ಅವರು ಹೇಳ್ತಾರೆ, ಇಬ್ಬರು ಸೇರಿ ಹೇಳ್ತಾರೆ, ಯಾರ ಬಲೂನು ಉಳಿದಿದೆ ಅವರು ಗೆದ್ದವರು ಹೇಳ್ತಾರೆ. ಯಾರ ಬಲೂನು ಉಳಿದಿದೆ ಅವರು ಗೆದ್ದವರು. ಅವಾಗ ನಾವೇನ್ ಮಾಡ್ತೇವೆ? ಟೂತ್ಪಿಕ್ಕಿಂದ ಇನ್ನೊಬ್ಬರ ಬಲವನ್ನು ಹೊಡೆಯುತ್ತೇವೆ. ಎಲ್ಲರೂ ಹೊಡಿತಾರೆ. ಕಟ್ಟಗಳಿಗೆ ಒಬ್ಬನ ಕೈಯಲ್ಲಿ ಬಲೂನು ಉಳಿತದೆ, ಇನ್ನೊಬ್ಬ ಆರ್ಯವನ್ನು ಹೊಡಿತಾನೆ. ಅವನಲ್ಲಿ ಹತ್ರ ಹೇಳ್ತಾನೆ, ನನ್ನ ಬಲೂನು ಉಳಿದಿತ್ತು, ಆದ್ರೆ ಕಟ್ಟಗಳಿಗೆ ಆರ್ಯದನ್ನ ಹೊಡೆದ ಅಂತ ಹೇಳ್ತಾರೆ. ಆವಾಗ ಇವತ್ತು ಪಾಠ ಕಲಿಸಿದ ಗುರುಗಳು ಹೇಳ್ತಾರೆ, ನಾವು ನಿಮ್ಮಲ್ಲಿ ಹೇಳಿದ್ದು ಏನು? ನಾವು ನಿಮ್ಮಲ್ಲಿ ಕೊಟ್ಟದ್ದು ಬಲೂನು, ಅದಕ್ಕೆ ಗಾಳಿ ತುಂಬಿಸಿ. ನೀವೊಂದು ಬಲೂನಾಗಿ ಇದ್ರಿ, ನಿಮಗೆ ಒಳ್ಳೆಯ ಪಾಠವನ್ನ ಗಾಳಿಯ ಪಾದಿಯಲ್ಲಿ ತುಂಬಿಸಿ ಅಂತ ಹೇಳಿದ್ದು, ತುಂಬಿಸಿದ್ರಿ, ಒಳ್ಳೆದಾಯ್ತು. ಆಮೇಲೆ ಟೂತ್ ಪಿಕ್ ಅನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ ನಮ್ಮ ವೃತ್ತಿ ಬದುಕಲ್ಲಿ ಕಷ್ಟಗಳು ಬರ್ತದೆ, ಸುಖಗಳು ಇರ್ತದೆ. ಆ ಕಷ್ಟದ ಸಂಕೇತವಾಗಿ ಟೂತ್ ಪಿಕ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ನಾವು ಕಟ್ಟಗಳಿಗೆ ಮೂರನೇ ಸಂದೇಶ ಏನು ಕೊಟ್ಟಿದ್ದು ಅಂತ ಹೇಳಿದ್ರೆ, ಯಾರ ಬಲೂನು ಉಳಿತು ಅವರು ಗೆದ್ದವರು ಅಂತ ಹೇಳಿದ್ದು ಹೊರತಾಗಿ ಇನ್ನೊಬ್ಬರ ಬಲೂನನ್ನು ಒಡೆದ್ರೆ ನೀವು ಗೆದ್ದವರು ಅಂತ ಹೇಳಲಿಲ್ಲ. ಒಂದು ವೇಳೆ ಇನ್ನೊಬ್ಬರ ಬಲೂನನ್ನು ಒಡೆಯದೇ ಇರ್ತಾ ಇದ್ರೆ ನೀವೆಲ್ಲರೂ ಗೆದ್ದವರಾಗಿರ್ತಾ ಇದ್ರಿ. ಈ ಒಂದು ಕಾರ್ಯಕ್ರಮದ ಮುಖೇನ ನಾನೊಂದು ಸಂದೇಶವನ್ನು ಹೇಳಿಕ್ಕೆ ಇಚ್ಛೆ ಬರ್ತೇನೆ. ನಾವೆಲ್ಲರೂ ಅಂಚೆ ಮಾತೆಯ ಮಕ್ಕಳು. ನೋಡಿ, ನಾನು ಕೂಡ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ ಇಂದ ಡಿಪಾರ್ಟ್ಮೆಂಟ್ಗೆ ಬರುವಾಗ ಪರೀಕ್ಷೆಯನ್ನು ಬರೆದು ರಾತ್ರಿ 1 ಗಂಟೆಯ ತನಕ ತಿಕ್ಕ ಶಿಕ್ಷಕರ ಕೈಕಾಲು ಹಿಡಿದು ನಾನು ಅಭ್ಯಾಸ ಮಾಡಿ ನಾನು ಪರೀಕ್ಷೆ ಬರೆದು 1 ಸಾರಿ ಫೇಲ್ ಆಗಿ 2ನೇ ಸಾರಿ ಪಾಸ್ ಆಗಿದ್ದೇನೆ. ಒಬ್ರು ಹೇಳಿದ್ರು, ಎಷ್ಟು ಲಂಚ ಕೊಟ್ಟಿದ್ದೀವಿ ನೀವು ಪಾಸ್ ಆಗಲಿ ಅಂತ ಹೇಳಿ. ಒಂದಷ್ಟು ವರ್ಷಗಳ ನಂತರ ಅವರು ಪಾಸ್ ಆಗಿ ಬಂದಾಗ ಅವ್ರ ಹತ್ರ ಕೇಳಿದ್ರೆ, ನಾನು ಲಂಚ ಕೊಟ್ಟಿಲ್ಲ, ನೀವೆಷ್ಟು ಕೊಟ್ಟಿದ್ದೀರಿ? ಅದು ಮುಳ್ಳುಗಳು ಅಂತ ಹೇಳುವಂಥದ್ದು, ಮಾತಿನ ಮುಳ್ಳುಗಳು. ನನಗೆ ಇಲಾಖೆಯಲ್ಲಿ ಸುಳ್ಳು ಅಪವಾದ ಹೊರಿಸಿ ನನ್ನನ್ನು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡುವಂತ ವ್ಯವಸ್ಥೆ ಕೂಡ ಷಡ್ಯಂತ್ರ ಆಯ್ತು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಇಲಾಖೆಯಲ್ಲಿ ದುಡಿಯುವುದು ಇಲಾಖೆ ಕೊಡುವಂತ ಒಂದು ಅನ್ನಕ್ಕೆ ಸಲ್ಲಿಸುವಂತ ಕೃತಜ್ಞತೆಯ ಸೇವೆ. ನಾನಿವತ್ತು ನನ್ನ ಹೃದಯದಿಂದ ಹೇಳ್ತೇನೆ, ಕರ್ನಾಟಕ ರಾಜ್ಯದ ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನವನ್ನು ಅಲಂಕರಿಸಿಕೊಂಡಂತ ಬಂದ ನಾನು ಸುಭಾಷ್ ಅವರ ಹಿಂದೆ ಯಾಕೆ ಇಷ್ಟು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರ ಒಂದು ನಿಸ್ಪೃಹತೆ. ಒಂದು ಚಿಕ್ಕ ಕೆಲಸ ಯಾರು ಹೇಳಿದ್ರು ಕೂಡ ಅದನ್ನು ಪರಿಪೂರ್ಣ ಸಾಧಿಸುವಲ್ಲಿ ತನಕ ಅವರು ವಿರಮಿಸುವುದಿಲ್ಲ.
ಅಷ್ಟರಲ್ಲಿ ಇನ್ನೊಬ್ರು ಫೋನ್ ಮಾಡ್ತಾರೆ, ನಮ್ದೊಂದು ಆಧಾರಕ್ಕೆ ಇದಾಗಿದೆ. ಹೌದಾ, ಇವರು ಒತ್ತಾಯ ಇದೆ, ಅದನ್ನು ಪೂರ್ತಿ ಮಾಡದೆ ಈ ಫೋನ್ ಅನ್ನು ಕಟ್ ಮಾಡುವುದಿಲ್ಲ. ಎಲ್ಲರೊಂದಿಗೆ ಸ್ಪಂದಿಸುವಂತ, ಎಲ್ಲರೊಂದಿಗೆ ಸಹಕರಿಸುವಂತ, ಅದು ಮೇಲಾಧಿಕಾರಿಗಳನ್ನು ಹಿಡಿದು ಕಟ್ಟ ಕಡೆಯ ಒಬ್ಬ ವ್ಯಕ್ತಿಯ ತನಕ ಅವರ ಸ್ಪಂದನವನ್ನು ನೋಡಿ ನಾನು ಅವರೊಂದಿಗೆ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ನಾನು ಕೂಡ ಅವರಿಂದ ತುಂಬಾ ಕಲ್ತಿದ್ದೇನೆ. ಒಂದನೇ, ಇಲಾಖೆಯ ಒಂದಷ್ಟು ಏನು ಗ್ಯಾಪ್ ಪಾಲಿಸಿ ಮಾಡುವಂತದ್ದಾಗಿರೋದು, ಇನ್ನಿತರ ಪಾಠಗಳನ್ನು ಕಲ್ತಿದ್ದೇನೆ. ಅದರೊಂದಿಗೆ ತಾಳ್ಮೆಯನ್ನು ಕೂಡ ಕಲ್ತಿದ್ದೇನೆ. ನಾನು ವಿಶ್ವದಾದ್ಯಂತ ತಿರುಗಿದಂತ ವ್ಯಕ್ತಿ, ಸಹಸ್ರ ಪುರಸ್ಕಾರಗಳು ಸಿಕ್ಕಿದ್ರು ಕೂಡ ನನಗೆ ಅಂಚೆ ಇಲಾಖೆಯಲ್ಲಿರುವಂತ ಒಂದು ಸಂತೋಷ, ತೃಪ್ತಿ ಬೇರೆ ಯಾವುದರಲ್ಲೂ ಇಲ್ಲ. ಆದ್ರಿಂದ ನಾನು ಗೌರವಾನ್ವಿತ ಸುಭಾಷಿತನ ಮೆಚ್ಚಿದ್ದೇನೆ. ಯಾಕಂದ್ರೆ ನಾನು ಮುಖಸ್ತುತಿ ಹೊರಡುವುದಲ್ಲ. ಧಾರವಾಡಕ್ಕೆ ಹೋದಾಗ ನಾನು ಹೊರಟಾಗ ಮುಂಚಿನ ದಿವಸ ಹೇಳಿದ್ರು, ಇವತ್ತು ನಾನು ಧಾರವಾಡಕ್ಕೆ ಹೋಗ್ಬೇಕು. ಹೌದು, ಯಾಕೆ? ವೀರೇಶ್ ಅವರು ಇಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಓಡೋಡಿ ಬರ್ತಾರೆ, ನಾವು ಅಲ್ಲಿಗೆ ಹೋಗ್ಲೇಬೇಕು. ಸರಿ, ಹೋಗುವಾಗ ಮನೆ ನೋಡ್ಕೊಳ್ಬೇಕಲ್ಲ. ಹೆಂಡತಿ ಮಗನನ್ನ ಒಟ್ಟಿಗೆ ಇಟ್ಕೊಂಡು ಧಾರವಾಡಕ್ಕೆ ಹೋಗ್ತಾರೆ. ಹೆಂಡತಿ ಮತ್ತು ಮಗನನ್ನು ಒಟ್ಟಿಗೆ ಇಟ್ಕೊಂಡು, ಯಾಕಂತ ಹೇಳಿದ್ರೆ ಆ ಸೇವಾ ದುರಂತರತೆ ಒಟ್ಟಿಗೆ ಇಟ್ಕೊಂಡು ಹೋಗ್ತಾರೆ. ಹಿಂದೆ ಬರುವಾಗ ಅವರು ಧಾರವಾಡ ಬೇಡವನ್ನು ಇಟ್ಕೊಂಡು ಬರ್ತಾರೆ. ನಾನು ಹೇಳೋದು ನೋಡಿ, ಅವರು ಕಷ್ಟಪಟ್ಟು ಸಿಹಿಯನ್ನು ತಂದು ಹಂಚುವಂತಗಳು ಇವತ್ತು ಹೇಳಬೇಕು. ನಿಮ್ಮ ಎಲ್ಲ ಎದುರು ಸಮಯ ಹೋದ್ರು ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಅಂತ ಗುಣಗಳು ನಮಗೆ ಬರಬೇಕು. ನಾನು ಯಾವತ್ತೂ ಇಲ್ಲಿಂದ ನಿವೃತ್ತಿಯನ್ನು ಪಡೆದು ಹೋಗುವಲ್ಲ, ಆದ್ರೂ ಕೂಡ ಮತ್ತೆ ಬರ್ತದೆ. ಯಾಕಂತ ಹೇಳಿದ್ರೆ ಒಂದು ಅಂಚೆ ಪೇದೆಗೆ ಇರುವಂತ ಸುಖ, ಮನೆಯ ಬಾಂಧವ್ಯ ಪ್ರೀತಿ, ಅದು ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರೀತಿ ಸಮಾಜದಿಂದ ನನಗೆ ಸಿಗ್ತದೆ. ಆ ಸೇವಾ ತತ್ಪರತೆಯಿಂದ ನನಗೆ ಅಷ್ಟು ಜನರ ಒಂದು ವಿಶೇಷವಾದಂತ ಮೌಲ್ಯ ನಮಗೆ ಸಿಗ್ತದೆ. ಆದ್ರಿಂದ ಅದು ಭಾರಿ ಪ್ರೀತಿ. ನಾನು ನಿಮ್ಮ ಹತ್ರ ಕರಜೋಡಿಸಿ ವಿನಂತಿಸುವುದು, ದೇವರು ಎಲ್ಲರನ್ನ ಕ್ಷಮಿಸ್ತಾನೆ. ಅನ್ಯಾಯ ಮಾಡಿದವನನ್ನ, ಕೊಲೆಗಟ್ಟನನ್ನ, ಅತ್ಯಾಚಾರ್ಯನ ಎಲ್ಲರನ್ನ ದೇವರು ಕ್ಷಮಿಸ್ತಾನೆ. ಆದ್ರೆ ಒಬ್ಬನನ್ನ ದೇವರು ಕ್ಷಮಿಸೋದಿಲ್ಲ. ಅದು ಯಾರು ಗೊತ್ತುಂಟ? ಮಾಡಿದ ಉಪಕಾರದ ಕೃತಜ್ಞತೆ ಇಲ್ಲದಂತ ಕೃತಜ್ಞನನ್ನು ದೇವರು ಕ್ಷಮಿಸೋದಿಲ್ಲ. ನಮಗೆ ಯಾರು ಒಂದು ಉಪಕಾರ ಮಾಡಿರ್ತಾರೆ, ಆ ಉಪಕಾರದ ಸ್ಮರಣೆ ನಮ್ಮಲ್ಲಿರಬೇಕು. ಒಂದು ಮಾತು ಹೇಳಿ ವಿರಮಿಸ್ತೇನೆ. ನಮಗೆ ಈ ಕಾರ್ಯಕ್ರಮದಲ್ಲಿ ಏನು ಲಾಭ ಆಗ್ತದೆ, ಏನು ಪ್ರಯೋಜನ ಬರ್ತದೆ ಅಂತ ಆಶಯವನ್ನು ಇಟ್ಕೊಳ್ಳುವವರು ಇಷ್ಟು ಹೆಚ್ಚು. ಆದ್ರೆ ಈ ಆಕಾಂಕ್ಷಿ ತಂಡ ಉಂಟಲ್ಲ, ಅವರು ಮಹಾಸ್ವಾರ್ಥಿಗಳು. ಆಕಾಂಕ್ಷಿ ತಂಡ ಮಹಾಸ್ವಾರ್ಥಿಗಳು. ನಿಮಗೆ ಆಶ್ಚರ್ಯ, ನೀವಂತ ಕತ್ತಲ್ತಾರೆ ಮಹಾಸ್ವಾರ್ಥಿಗಳು ಅಂತ ಹೇಳ್ತಾರೆ ಅಂತ ಹೇಳಿ. ಸ್ವಾರ್ಥಿಗಳು ಅಂತ ಹೇಳಿದ್ರೆ ನನಗೆ, ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ಅಂತ. ಮಹಾಸ್ವಾರ್ಥಿಗಳು ಅಂತ ಹೇಳಿದ್ರೆ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋ ಆಶಯವಿಲ್ಲದ್ರೆ ಮಹಾಸ್ವಾರ್ಥಿಗಳು. ಎಲ್ರಿಗೂ ಒಳ್ಳೆಯದಾಗಬೇಕು. ಈ ಮಹಾಸ್ವಾರ್ಥಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡಿ, 6 ವರ್ಷ ಕಾರ್ಯಕ್ರಮ ಮಾಡಿದ್ದಾರೆ. ಒಂದೇ ₹1 ಉಳಿದ್ರೆ ಯಾರು ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಅವರಿಗೆ ಹಿಂದಿರುಗಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೆನಪಿದೆಯಾ? ಕೊಟ್ಟದ್ದನ್ನು ಅವರಿಗೆ ಹಿಂದಿರುಗಿಸುವ ವ್ಯವಸ್ಥೆ. ಈ ಸಾರಿ ಇಲ್ಲಿ ಲೆಕ್ಕ ಹಾಕಿದ್ರು, ತಿಂಡಿಯಲ್ಲಿ ಉಪಕಾರ ಆಯ್ತು, ಊಟದಲ್ಲಿ ಉಪಕಾರ ಆಯ್ತು, ಪ್ರಾಜೆಕ್ಟ್ಗಳಲ್ಲಿ ಉಪಕಾರ ಆಯ್ತು, ಎಲ್ಲ ವ್ಯವಸ್ಥೆಯಲ್ಲಿ ಉಪಕಾರ ಆಯ್ತು. ಆದ್ರೆ ಅನ್ನದಾನ, ವಿದ್ಯಾದಾನದೊಂದಿಗೆ ಸಮಾಜದ ಬಡವರಿಗೆ ಉಪಕಾರ ಮಾಡುವಂತ ಈ ಸಂಸ್ಥೆಗೆ ನಾವೇನು ಉಪಕಾರ ಮಾಡ್ತೇವೆ? ಇದರಲ್ಲಿ ಉಳಿದದ್ದನ್ನ ನಮ್ಮ ಕಿಸೆಯಿಂದ ಕೊಡುವುದಲ್ಲ, ಇದರಲ್ಲಿ ಉಳಿದದ್ದನ್ನ ಈ ಶಿಕ್ಷಣ ಸಂಸ್ಥೆ ಕೊಟ್ರೆ ಇನ್ನೊಂದಷ್ಟು ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ಇವರು ಸಹಕಾರವನ್ನು ನೀಡ್ತಾರೆ ಅನ್ನುವಂತ ಭರವಸೆಯಿಂದ ಈ ಆಕಾಂಕ್ಷಿ ತಂಡ ಮಾಡಿರುವಂತ ಈ ಒಳ್ಳೆಯ ಕೆಲಸಕ್ಕೆ ನಾನು ದೊಡ್ಡ ಕೃತಜ್ಞತೆಯ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಕೂಡ ನನ್ನ ವೈಯಕ್ತಿಕ ಕಾರ್ಯಕ್ರಮ ಟೌನ್ ಹಾಲ್ ಅಲ್ಲಿ ಮಾಡಿರುವಾಗ ಈ ಸುಭಾಷಣ್ಣನವರ ಮತ್ತು ನಮ್ಮ ಅಣ್ಣ ಇದ್ದಾರೆ ವೆಂಕಟೇಶ್ ಅವರು ಮತ್ತು ತುಂಬಾ ನಮ್ಮ ಇಲಾಖೆ ತುಂಬಾ ಮಂದಿ, ಎಲ್ಲರೂ ನಮ್ಮ ಅಕ್ಕ ಇದ್ದಾರೆ ಸುಜಾತಕ್ಕ, ಇವರೆಲ್ಲ ಸೇರಿ ನನ್ನ ತಂಗಿ ಇದ್ದಾರೆ, ಅವರೆಲ್ಲ ಸೇರಿ ತುಂಬಾ ಸಹಕಾರವನ್ನು ಮಾಡಿದ್ದಾರೆ. ನಮ್ಮ ಅಣ್ಣ ಮೊನ್ನೆ ಮಾಡಿದ್ದಾರೆ. ನಾನು ಹೇಳುದು ತುಂಬಾ ಸಹಕಾರ ಮಾಡಿದ್ದಾರೆ. ಒಂದಷ್ಟು ಬಡವರಿಗೆ ಅಪಘಾತ ವಿಮೆಯನ್ನ ಮಾಡುವಲ್ಲಿ ನಾವೆಲ್ಲರೂ ತುಂಬಾ ಸೇವೆಯನ್ನು ಮಾಡಿದ್ದೇವೆ. ಒಂದು ನೆನಪಿರಲಿ, ನಾವು ಒಬ್ಬ ಪೋಸ್ಟ್ಮ್ಯಾನ್ ಅಲ್ಲ, ಇಲಾಖಾ ಸಿಬ್ಬಂದಿ ಭೂವಣ್ಣ ಅನ್ನುವಂತ ಒಬ್ಬ ವ್ಯಕ್ತಿಗೆ ಅಪಘಾತ ವಿಮೆ ಮಾಡಿದಾಗ ನಮ್ಮೊಂದು ಅಕೌಂಟ್ ಹೆಚ್ಚಾಯ್ತು, SPPR ಅಕೌಂಟ್ ಹೆಚ್ಚಾಯ್ತು ಅಂತ ಒಂದು ಖುಷಿ. ಆದ್ರೆ
ಆ ವ್ಯಕ್ತಿಗೆ ಭಗವಂತನ ದುಷ್ಕರುಣೆಯ ಏನೋ, ಆ ವ್ಯಕ್ತಿ ಅಪಘಾತದಿಂದ ಸತ್ತಾಗ ಎರಡು ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ಕಣ್ಣೀರಿಳಿಸುವ ತಾಯಿಗೆ ನಮ್ಮ ಇಲಾಖೆಯ ಮುಖೇನ 10 ಲಕ್ಷ ಕೊಟ್ಟಾಗ ಆದಂತ ಕೃತಜ್ಞತೆ ಉಂಟಲ್ಲ, ನಾವು ಮಾಡಿರುವಂತ ಕೆಲಸಕ್ಕೆ ಅದು ಸಾರ್ಥಕ ಅಂತ ಆಗ್ತದೆ, ಅದು ಸಾರ್ಥಕ ಅಂತ ಆಗ್ತದೆ. ಈ ಸಾರ್ಥಕದ ಕ್ಷಣಗಳನ್ನ ನಾವು ನಮ್ಮ ಬೊಕ್ಕಸದಲ್ಲಿ ತುಂಬಿಕೊಳ್ಳೋಣ ಅಂತ ಹೇಳ್ಕೊಳ್ತಾ, ನಾನು ಮತ್ತೊಮ್ಮೆ ಸುಭಾಷ್ ಸಹಿತವಾಗಿರುವಂತಹ ಈ ಆಕಾಂಕ್ಷಿ ತಂಡದ ಒಬ್ಬ, ನಾನು ತುಂಬಾ ವಿಭಾಗಗಳಲ್ಲಿ ಸದಸ್ಯನಾಗಿದ್ದೆ, ಇದರ ಒಂದು ಸದಸ್ಯನಾಗುವ ಯೋಗ ನನಗೂ ಸಿಕ್ಕಿತಲ್ಲ, ಇದರ ಒಂದು ಸದಸ್ಯನಾಗುವಂತ ಯೋಗ ನಂಗೆ ಸಿಕ್ಕಿತಲ್ಲ. ಇದರಲ್ಲಿ ಟ್ರಸ್ಟಿಗಳಲ್ಲ, ಇದಕ್ಕೆ ಸದಸ್ಯತ್ವ ಶುಲ್ಕ ಇಲ್ಲ, ಇದು ಟ್ರಸ್ಟಿ ಅಲ್ಲ, ಇದು ಟ್ರಸ್ಟ್ ವಿಶ್ವಾಸದ ಸಂಸ್ಥೆ, ಇದಕ್ಕೆ ಸದಸ್ಯತ್ವ ಶುಲ್ಕ ಇಲ್ಲ. ಇದರಲ್ಲಿ ಸದಸ್ಯತ್ವ ಶುಲ್ಕ ಯಾವುದು ಅಂತ ಹೇಳಿದ್ರೆ, ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಾಗಿ ಉಳಿಯುವುದೇ ಇದು ಸದಸ್ಯತ್ವ ಶುಲ್ಕ ಅಂತ ಹೇಳ್ಕೊಳ್ತಾ, ನಾನು ಮತ್ತೊಮ್ಮೆ ಇವತ್ತು ದೂರದ ಎಲ್ಲಿಂದ ಧಾರವಾಡ ಪೇಟದಂತ ಒಂದು ಪಾಠವನ್ನು ನಮಗೆ ಹಂಚಿದಂತ ವೀರೇಶ್ ಅವರ ಮಾತನಾಡಲಿಕ್ಕೆ ಕೇಳಿಕೊಳ್ಳು. ಹಾಗೂ ಶ್ರೀ ಧನಂಜಯಗೌಡ ಸರ್ ಅವರೇ, ಸುಭಾಷ್ ಸಾಗರ್ ಸರ್ ಅವರೇ, ದಯಾನಂದ ಕತ್ತಲ್ ಸರ್ ಅವರೇ, ಕಟೀಲ್ ಕೃಷ್ಣನ್ ಅವರೇ ಹಾಗೂ ನನ್ನ ಸಹೋದರರು. ದಯಾನಂದ ಕತ್ತಲ್ ಸರ್ ಅಷ್ಟು ಚಿತ್ರ ಮಾತುಗಳನ್ನು ನಾವೆಲ್ಲ ಮಾತುಗಳು ನಾವೆಲ್ಲ, ಯಾಕಂದರೆ ಅವರ ಮಾತುಗಳು ಮಾತಾಡೋದು ಸ್ಟೇಜಲ್ಲಿ ಕ್ಲಾಸ್ ಮಾಡೋದು ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ಮಾತಾಡಬೇಕು. ವಿಷಯ ಅಂದರೆ ಕ್ಲಾಸಸ್ ಶುರು ಮಾಡಿದಾಗ ಯಾರು ಕೂಡ ನಾವು ಕ್ಲಾಸನ್ನು ಮಾಡಬೇಕು, ಇದಕ್ಕೆಲ್ಲ ಕಾರಣಕರ್ತರು ಅಂದರೆ ಸುಭಾಷಣ. ಡಿ ವಿ ಜಿ ಅವರ ಒಂದು ಗಮನ ಇದೆ, ಎಲ್ಲರೂ ತಿಳಿತೀವಿ ಅಂತ ಅನ್ಕೊಳ್ತೀನಿ. ಎನಿತು ಜೀವದಲ್ಲಿ ಬೆಳಕು ನಾವು ಹಣ್ಣು ತಿಳಿದು ನೋಡಿದರೆ ಭಾಳ ನೋಡೋದ ಅರ್ಥ ನಾನು ಯಾರಿಗೆ ಬಂದೆ ಅಂತ ನಮಗೂ ಗೊತ್ತಿಲ್ಲ. ಈಗ ನಾನು ಮೋಸ್ಟ್ಲಿ ಈ ಮಂಗಳೂರಿನ ಮನೆಗೆ ಮಂಗಳೂರಿಗೆ ಅದನ್ನು ಈ ಅಂಚೆ ಇಲಾಖೆ ಅದನ್ನು ಯಾರಿಗೂ ನನ್ನ ಸ್ನೇಹಿತ ಸುಭಾಷಣ ಜನ್ಮದಲ್ಲಿ ತಪ್ಪಾಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಡಿಪಾರ್ಟ್ಮೆಂಟ್ ಬಂದಾಗ ಅಂಚೆ ಇಲಾಖೆ ಬಿಟ್ಕೊಡ್ಬೇಕಂತ ಡಿಸೈನ್ ಮಾಡ್ತೀನಿ. ನಾನು ಇರ್ತೀನಿ ಅಂತ ಬಾಸ್ಗಳು ಯಾರು ಇಲ್ಲ ಮಾಡ್ತೀನಿ. ನಾನು ಜಾಯ್ನ್ ಆದ ತಕ್ಷಣ ಎಲ್ಲರೂ ನೋಡುತ್ತಾನೆ ಅಂತ ಹೇಳಿದ್ರು. ಬಟ್ ಇಲ್ಲೇ ಇದ್ದಾರೆ ಚಂದ್ರಶೇಖರ್ ಸರ್ ಹಿಡ್ಕೊಂಡು ಆ ಟೈಮಲ್ಲೂ ನನಗೆ ಸಪೋರ್ಟಿಂಗ್ ಅಂತವ್ರು ತುಂಬ ಜನ ಇದ್ದಾರೆ. ಆ ಕಾರಣಕ್ಕೆ ನನಗೆ ಮಂಗಳೂರು ನನ್ನ ಅಚ್ಚುಮೆಚ್ಚು ಹಾಗೂ ನನ್ನ ತಗೊಂಡು ಯಾಕಂದ್ರೆ ನಾನು ಮಂಗಳೂರಿಗೆ ಎಷ್ಟು ಅವಾಜ್ ಅಂತಂದರೆ ಮಂಗಳೂರು ಅಂತಂದರೆ ನಿಮ್ಗೆ ಯಾವತ್ತೂ ಬರೋದಾಗಿರ್ಬೋದು. ಹಾಗಾಗಿ ನಾನು ಮಂಗಳೂರಿಗೆ ಯಾವಾಗಾದ್ರೂ ನಾನು ತುಂಬ ಪ್ರೀತಿಯಿಂದ ಖುಷಿಯಿಂದಲೇ ಬರ್ತೇನೆ ಹೊರತು ನನಗೆ ಯಾವುದಿಲ್ಲ ಯಾವತ್ತೂ ಇನ್ನು ಕ್ಲಾಸಸ್ಗಳ ವಿಚಾರ ತಂದರೆ ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡಿದ್ದು ರಿಕ್ರಿಯೇಷನ್ ಕ್ಲಬ್ ರೂಮಲ್ಲಿ ಮಂಗಳೂರಲ್ಲಿ. ಬೇರೆ ಬೇರೆ ಕಡೆಯಿಂದ ಟೀಚರ್ಸ್ನೆಲ್ಲ ಕಲಿಸಿ ಕ್ಲಾಸ್ಗಳನ್ನ ನಾವು ಟ್ರೈ ಮಾಡಿದ್ವಿ, ಆದರೆ ಎಕ್ಸಿಕ್ಯೂಟ್ ಆಗಲಿಲ್ಲ. ಕೊನೆಗೆ ನಾನು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬರ್ತಾ ಲೈಬ್ರರಿ ಹೇಳ್ಕೊಂಡು ಬಂದಿದ್ದೆ. ಸುಮ್ಮನೆ ಒಂದು ಹಾಡು ಹೋಗಿ ಲಾಸ್ಟಿಗೆ ಕಳಿಸಿದ್ದು ನಾನು ಸುಭಾಷಣ ಕ್ಲಾಸ್ ತಗೊಂಡವ್ರನ್ನ ಟೀಮ್ ರೈಟಿಂಗ್ ಅಂತ ಕರ್ಕೊಂಡು ಹೋಗಿದ್ದು. ಅವಾಗ ನಾನು ಕ್ಲಾಸ್ ಮಾಡೋದು ಹೋಗಿದ್ದೆ. ಅವಾಗ ನಾನು ಕ್ಲಾಸ್ ಮಾಡಿದ್ದು ಎಲ್ಲರೂ ಏನಂತ ಆ ಕ್ಲಾಸ್ ಆಗಿದ್ದವರು ಅಂದರೆ, ಸರ್ ನೀವೇ ಚೆನ್ನಾಗಿ ಹೇಳ್ತೀವಿ ಅವ್ರ ಕಡೆಯಿಂದ ತೊಂದರೆ ನೀವೇ ಕಂಟಿನ್ಯೂ ಮಾಡಲಿಲ್ಲ. ನಾವು ಅವರಿಗೆ ಹೇಳೋಕ್ಕಾಗೋದಿಲ್ಲ. ಅವಾಗ ಅವ್ರಿಗೆ ಏನು ಮಾಡಿದ್ವಿ, ಬಂದವರಿಗೆ ಸರ್ ಸಾಕು ಹೇಳ್ತೀನಿ ಅಂತ ಹೇಳಿ ಕಳಿಸಿದ್ವಿ. ಮಧ್ಯಾಹ್ನ ನಾನು ಕ್ಲಾಸ್ ಶುರು ಮಾಡಿದ್ವಿ. ಸೊ ಅದು ತುಂಬ ಅಚ್ಚುಕಟ್ಟಾಗಿ ಆಯಿತು ಅಂತ ಅನಿಸುತ್ತೆ. ಅದರ ನಂತರ ಒಬ್ಬರು ನಾನು ಎಷ್ಟು ಜನ 4 ಜನ 5 ಜನ ಹಂಗೆ ಕ್ಲಾಸಸ್ ಮಾಡ್ತಾ ನಾನು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಹೋದ್ವಿ. ನಾವು ಫಸ್ಟಿಗೆ ಸ್ಕೂಲ್ ಟೀಚರ್ನ ಕಲಿಸಿದ್ವಿ, ಬ್ಯಾಂಕ್ ಕೋಚಿಂಗ್ ಕೊಡೋದು ಕಲಿಸಿದ್ವಿ. ಬಟ್ ಯಾವುದೂ ಕೂಡ ನಮಗೆ ಸರಿಯಾಗಿ ಎಕ್ಸಿಕ್ಯೂಟ್ ಆಗಲಿ. ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾಡಿ ಟ್ರೈನಿಂಗ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ಆಯಿತು. ಅದು ಪ್ರತಿಭೆಯನ್ನು ನಮ್ಗೆ ಸಿಕ್ಕಿದ್ದು. ಅದೇ ಒಟ್ಟಿಗೆ ಕೂಡ ವೇದಿಕೆಯಲ್ಲಿ ನಾವು ತುಂಬ ಜನ ಸಮಸ್ಯೆಯನ್ನು ಕೊಡಬೇಕು ನಾವು. ಸೊ ಅದು ಕಂಟಿನ್ಯೂಷನ್ ಈಗ ಮಂಗಳೂರು ಹೋದರೆ ಇದನ್ನು ಬಿಡುವಾಗ ಕಾರಣಕ್ಕೆ ನಾವು ಉಳಿದು ಮಂಗಳೂರು ಉಳಿದು
ಇಲ್ಲ ನಾರಾಯಣ ಬೆಳಗ್ಗೆ ಮಾತಾಡಿದ್ವಿ. ಅಲ್ಲಿ ಲಾಸ್ಟ್ ಕ್ಲಾಸ್ ಕಂಡಕ್ಟ್ ಮಾಡಿದಾಗ ಮೋರ್ ದನ್ 600 ಆಸ್ಪಿರೆಂಟ್ಸ್ ಇಡೀ ಕರ್ನಾಟಕದಿಂದ ಬಂದಿತ್ತು. ಅದಕ್ಕೂ ಕೂಡ ತುಂಬ ಅಚ್ಚುಕಟ್ಟಾಗಿ ಕ್ಲಾಸ್ಗಳೆಲ್ಲ ನಡೀತು. ಇವತ್ತು ಕೆಲವು ಸಿಲೆಬಸ್ ಪೋರ್ಷನ್ ಮುಗಿದಿದೆ. ಸಾಧ್ಯ ಆದಷ್ಟು ಡಬಲ್ ಕ್ಲಾಸಸ್ ನಡೀತಾ ಇದೆ. ಅದನ್ನು ಕೇಳಿ ನಾನು ನಾಳೆ ಮತ್ತೆ ಟೆಸ್ಟ್ ಟೈಮಲ್ಲಿ ಮ್ಯಾಥ್ಸ್ ಕ್ಲಾಸ್ ಓದಿಪಾಠನೂ ಆಗ್ತೀನಿ. ನೀವು ಹೇಳಿದ ನಾನು ಒಂದು ಇಬ್ಬರ ಬಗ್ಗೆ ನಾನು ಮಾತಾಡಿರೋದು. ಒಂದು ಬ್ರ್ಯಾಂಡ್ ಸರ್, ಅವರು ನಮ್ಮ ಎಲ್ಲರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಬಂದಿರ್ತಾರೆ. ಹಾಗೆ ನೋಡಿ ನಮ್ಮ ಅಂಚೆ ಇಲಾಖೆಗೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಕರ್ಕೊಂಡಿದ್ದಾರೆ. ಯಾರ್ಯಾರು ದುಡ್ಡು ಕೊಟ್ಟು ಪ್ರಚಾರಕ್ಕೆಲ್ಲ ಯೂಸ್ ಮಾಡ್ತಾರೆ ಸೆಲೆಬ್ರಿಟಿಗಳು. ಬಟ್ ನಮ್ಮಲ್ಲೇ ಒಬ್ಬರು ಸೆಲೆಬ್ರಿಟಿ ಇದ್ದಾರೆ. ಬಟ್ ನಾವು ರೆಕಗ್ನೈಸ್ ಮಾಡದೇ ಇರೋದು ನಮ್ಮ ಗುಲಾಬ್ ಅಂತ ನಮ್ಗೆ ಅನಿಸುತ್ತೆ. ಅವ್ರು ತುಂಬ ಯಾಕಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಅವ್ರು ಯಾವ ಕೆಲಸದಲ್ಲಿ ಪೊಲಿಟಿಷಿಯನ್ ಆಗಿ ಅದರಲ್ಲಿ ಒಂದು ಸ್ಥಾನಮಾನ ಹುಡುಗರು. ಅದು ಕ್ಯಾಬಿನೆಟ್ ರಾಜ್ಯದಲ್ಲಿ ಹೋಗಿದ್ದು ನಮ್ಮನ್ನು ತೋರಿಸೋದಾಗಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡೋದಿದ್ದಾರೆ. ಮತ್ತು ಎಲ್ಲ ಕೆಲಸದಲ್ಲೂ ಸಹ ನಾವು ದೈವಾರಾಧನೆ ಟಿವಿ ರೇಡಿಯೋ ಎಲ್ಲ ಕಡೆ ಕೆಲಸ ಮಾಡಿದ್ವಿ ಅಂತ ಒಬ್ಬರು ಸೆಲೆಬ್ರಿಟಿಗಳು. ಬಟ್ ಇನ್ನೂ ಹೇಳಬೇಕಾದ್ರೆ ಈ ನಮಗೆ ಬೈಕ್ ಕೇಸಸ್ ಕಟ್ಟಿದ್ರೆ ತುಂಬ ಆತ್ಮೀಯರು. ಅವ್ರು ನನಗೆ 2-3 ವರ್ಷ ಹಿಂದೆ ಕ್ಲಾಸ್ ಮಾಡಿದಾಗ ಅವ್ರು ನಮಗೆ ಕಂಟಿನ್ಯೂ ಮಾಡಿ ಅಂತ ಕಟ್ತಾ ಇದ್ದೀವಿ. ಮನೆಗೆ ಬಂದು ಅಟ್ಲೀಸ್ಟ್ ಅಂತ ತುಂಬ ಓಪನ್ ಪ್ರಿಫರೆನ್ಸ್ ಹಾಕಿದ್ರು. ನನಗೆ ಅವ್ರು ಬರೋಕ್ಕಾಗಲಿಲ್ಲ. ಬಟ್ ಇವತ್ತು ನನ್ನ ತಾಯಿ ದರ್ಶನ ಪಡಿಬೇಕು ಅಂತ ನಮ್ಗೆ ಇತ್ತು ಅನಿಸುತ್ತೆ. ಆ ನನಗೆ ಇದೇ ಕ್ಲಾಸ್ ಆಯಿತು. ನಾವು 2 ದಿವಸ ತಾಯಿ ದರ್ಶನ ಬಂದು ಅದು 2 ದಿವಸ ಅಲ್ಲಿ ಪ್ರಸಾದವನ್ನು ತಗೊಂಡಿದ್ದೀವಿ. ಇದು ನನ್ನ ಪುಣ್ಯ ಅಂತ ನಾನು ಹಾಗೆ ಕೆಲಸ ಕಟ್ಟಡ ಮಾಡಿದ್ರೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಇನ್ನೊಬ್ಬರು ಅವಿನಾಶ್ ಅವ್ರ ಪಾಪ ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕಾಣ್ತಿಲ್ಲ. ನಿನ್ನೆಯಿಂದ ಕ್ಯಾಂಪಲ್ಲಿಲ್ಲ. ನಿನ್ನೆಯಿಂದ ನನ್ನ ಜೊತೆಗೆ ಬೆಳಗ್ಗೆ ರಾತ್ರಿ 10:30 ಕೂಡ ಅವ್ರ ಜೊತೆಗೆ ಇದ್ದು ಅವರು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ ಕಾರ್ಯಕ್ರಮ ಆಯೋಜನೆಗೆ. ಎಲ್ಲ DPP ಆಯೋಜಿಸಿದ್ದೀವಿ. ಉಳಿದಂತೆ ನನ್ನ ನೇರಿನ ಅಂತಂದರೆ ನಮ್ಮ ಬೆಂಗಳೂರು ಅಂದರೆ ಸುಭಾಷಣ್ಣ ಬಂದು ನನಗೆ ತುಂಬ ಇಷ್ಟವಾದ ವೈಯಕ್ತಿಕ ಗುಣ ಅಂದರೆ ಒಂದೊಂದು ನಿಸ್ವಾರ್ಥ ಭಾವ. ಇನ್ನೊಂದು ಅವ್ರು ಮಾಡಿದ ಕೆಲಸನೂ ಯಾವತ್ತೂ ನಡುವಿನಲ್ಲಿ ಕೊಡಿ. ಅವ್ರು ಕಂಪ್ಲೀಟ್ ಆಗೋವರೆಗೆ ಮನುಷ್ಯನಿಗಿರೋ ಡೆಡಿಕೇಶನ್ ಎಷ್ಟು ಅಂದರೆ ನಾವು ಯಾವ್ದಾದ್ರು ಫೋನ್ ಕೊಡ್ತಂದ್ರೆ ಅವಾಯ್ಡ್ ಮಾಡ್ತೀವಿ. ಅವ್ರು ಯಾವತ್ತು ಒಂದೇ ಒಂದು ಫೋನ್ ಅವಾಯ್ಡ್ ಮಾಡೋದಿಲ್ಲ. ಎಷ್ಟೇ ಬಿಸಿ ಇರ್ತಾರೆ ಬೇರೆ ಕೆಲಸ ಸರ್ ಆಗೇ ಹೇಳ್ತಿದ್ದಾರೆ. ಯಾವುದೇ ಒಂದು ಕಾಲ ಅಂದರೆ ಕೆಲಸ ಕಂಪ್ಲೀಟ್ ಆಗೋವರೆಗೆ ನಮ್ಗೆ ಬರೋದು. ಅದೇ ರೀತಿ ಈ ಕ್ಲಾಸಸ್ಸು ಕೂಡ ಆಗಿದೆ. ಅವರು ಇಂಪ್ರೂವ್ಮೆಂಟ್ ಇದೀಗ ಅಂದರೆ ಈ ಕ್ಲಾಸ್ ಕಂಡಕ್ಟ್ ಆಗ್ತಿಲ್ಲ ಅಂತ ಮಾಡ್ತೀನಿ. ಸೊ ಅವರಿಗೂ ನನ್ನ ನಾನು ತುಂಬ ಅವಾರ್ಡ್ ಯಾಕಂದರೆ ನಾನು ಅವ್ರ ಬಗ್ಗೆ ಎಷ್ಟು ಕಮ್ಮಿ ಇದೆ. ನನಗೆ ಸನ್ಮಾನ ಮಾಡಿದ್ರು. ಬಟ್ ನನಗೆ ಕಾಡ್ತಿದ್ದೆ ನಮಗೆ ಹೆಚ್ಚಿಲ್ಲ. ನನಗೆ ಬರಬೇಕಾಗಿಲ್ಲ ಸುಭಾಷಣ ಸಲ್ಲಿಸಿತ್ತು ಅಂತ ನನಗೆ ಅನಿಸ್ತಾ ಇತ್ತು. ಯಾಕಂದರೆ ಅವರಿಂದ ನಾನು ಇವನ್ ಹುಡುಗಿಯರು ಕ್ಲಾಸ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವ್ರನ್ನ ಕಳಿಸ್ತಾ ಇದ್ದೀನಿ. ಅವ್ರ ನನ್ನ ಜೊತೆ ಇದನ್ನೇ ಒಂದು ಧೈರ್ಯ ನಮಗೆ. ಹಾಗಾಗಿ ಇನ್ನು ಉಳಿದಂತೆ ಎಲ್ಲ ಸ್ನೇಹಿತರು ಸಹೋದರಿಗಳು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಈ ಕ್ಲಾಸ್ ಅರೇಂಜ್ ಆಗಿತ್ತು. ಎಲ್ಲರೂ ಸಹಕಾರ ಸಹಾಯವನ್ನು ನೀಡಿದ್ದು ನಮ್ಮ ಧನಂಜಯ ಸರ್ ಹಾಗೂ ಅವರಿಗೆ ಪಾಪ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಾನು ಧಾರವಾಡದಿಂದ ಹೋಗ್ತಾರೆ. ಧಾರವಾಡದಿಂದ ಕ್ರಿಯೆಗಳೆಲ್ಲರೂ ಇಮಿಗ್ರೇಷನ್ ಕಾಂಟ್ಯಾಕ್ಟಿಂದ ದೂರ ಹೋದರೆ ಸಾಕಪ್ಪ ಅನ್ನೋ ಧನಂಜಯ ಸರ್ ನಮ್ಮಲ್ಲಿ ಸಿಸ್ಟಮ್ ಅಂತ ಬಂದಿತ್ತು. ಆವಾಗಿಂದ ಅವರ ಕ್ಲಾಸಿಗೆ ಎಲ್ಲಿ ಹೋದರೂ ಅವ್ರನ್ನ ಕರ್ಕೊಂಡು ಹೋಗ್ತಾ ಇತ್ತು. ಫಸ್ಟ್ ಬೆಳಗಾಂ ಕರ್ಕೊಂಡು ಹೋಗಿತ್ತು. ಅಲ್ಲಿದ್ದ ಅವರು DTC ಟ್ರೈನಿಂಗ್ ಮಾಡಿದ್ರು. ಬಟ್ ಕಂಪ್ಲೀಟ್ ಎಕ್ಸಾಮ್ದಲ್ಲಿ ಕ್ಲಾಸ್ ಮಾಡಿದ್ದಿಲ್ಲ. ಅಲ್ಲಿದ್ದ ಅವ್ರು ನಾನು ಎಲ್ಲೋದ್ರು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಅವರು ನಮ್ಗೆ ಎಷ್ಟು ಬೇಕು ಅಂತಾನೆ ನೋಡ್ತಾರೆ. ಅವ್ರಿಗಿಂತ ಅವ್ರ ಮನೆಗೆ ಎಷ್ಟು ಬೇಕು ಅಂತಾರೆ. ಅದ್ರ ಜೊತೆಗೆ ನಿನ್ನೆ ಗುರುರಾಜ್ ಗುಡಿ ಅವರು ಪಾಪ ಅವ್ರ ಫ್ಯಾಮಿಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದು ಕೂಡ ಬರೋಕ್ಕಾಗದೇ ಇರೋ ಸಿಚುವೇಶನ್ ಇತ್ತು. ಅವ್ರು 1 ದಿವಸಕ್ಕೆ ನಿನ್ನೆ ಬಂದು ಅವ್ರು ಈವ್ನಿಂಗ್ ಕ್ಲಾಸನ್ನು ಮಾಡಿ ಹೋಗಿದ್ದಾರೆ. ಕಾಂಚನ ಮೇಡಮ್ ಅವ್ರಿಗೆ ಹೇಳಿದ್ದಕ್ಕೆ ಅವರು ರೆಡಿ ಆದರು. ಒಟ್ಟಿನಲ್ಲಿ ನಾನು ಹೇಳೋದೇನೆಂದರೆ ನಮಗೆ ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಎಲ್ಲರೂ ಸಾಥ್ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ನಂಬಿಕೆ ನಮ್ಗೆ ಇರೋದಕ್ಕೆ ನಾವೆಲ್ಲರೂ ಇಲ್ಲಿವರೆಗೆ ಬಂದಿದ್ದೀವಿ. ಇನ್ನು ಮುಂದೆ ಕೂಡ ಈ ಕ್ಲಾಸಸ್ ಕಂಟಿನ್ಯೂ ಇರ್ತದೆ. ಇವತ್ತಿಗೆ ಮುಗಿತು ಅಂತಲ್ಲ. ನಿಮ್ಗೆ ಯಾವುದೇ ಡೌಟ್ಸ್ ಕ್ವಶನ್ಸ್ ಏನಿದ್ರು ಗ್ರೂಪಲ್ಲಿ ಹಾಕಿ ನಾವು ಅದಕ್ಕೆಲ್ಲದಕ್ಕೂ ಸ್ಪಂದಿಸ್ತೀವಿ. ಇಷ್ಟು ಹೇಳ್ತಾ ಎರಡು ಮಾತು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಗೆಲ್ಲರಿಗೂ ಹೊಂದಿಸಿ ವೀರೇಶ್ ಅವರ ಬಗ್ಗೆ ಹೇಳುವಾಗ 6 ಹತ್ತದ್ದು ಕಾಸು ಖರ್ಚು ಬಂತೊಂದು ಬೇರೆ ಮಾರೆ ಕೂಡ ಮೂಲಭೂತ ಕಾಸು ಕೊಡು ತುಂಬ ಬೇರೆ ಮಾರೆ ಸುಭಾಷ್ ಅಣ್ಣ ಅಲ್ಲಿಂದ ಖರ್ಚು ಮಾಡ್ಕೊಂಡು ಬರ್ತಾರೆ.
ಪುನಃ ತಾನೇ ಹಣವನ್ನು ತೊಡಗಿಸಿಕೊಳ್ತಾರೆ. ಅದೇ ಹೇಳುವಂಥದ್ದು ಇದರ ಮೇಲಿರುವಂಥ ಪ್ರೀತಿ ಮತ್ತು ವಿಶಾಲ ಹೃದಯ, ಮತ್ತೆ ಏನಾದರೂ ಸಮಾಜಕ್ಕೆ ಕೊಡಬೇಕನ್ನುವಂಥ ಗುಣ. ಹೇಳಿದ್ರಲ್ಲ, ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ. ಒಳ್ಳೆಯ ಮತ್ತು ವೀರೇಶಣ್ಣನಿಗೆ ವಂದನೆಗಳು. ಧನಂಜಯನಾಗಿ ಇವತ್ತು ಎಲ್ಲ ವಿಭಾಗದಲ್ಲಿ ಇಲಾಖೆಗೂ ಸರಿ ಇದಕ್ಕೂ ಸರಿ ಸವ್ಯಸಾಚಿ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಮುಂದಡಿ ಇಡ್ತಾ ಇದ್ದಾರೆ ನಮ್ಮ ಇನ್ಸ್ಪೆಕ್ಟರ್. ದಯವಿಟ್ಟು ಧನಂಜಯ ಅವರು ನಮ್ಮ ಮುಂದೆ 2 ಮಾತು. ಕ್ಷೇತ್ರ ದೇವತೆಯಾದ ದುರ್ಗಾ ಪರಮೇಶ್ವರಿಯನ್ನು ಗಮನಿಸುತ್ತಾ ವೇದಿಕೆಯ ಮೇಲೆ ಹಸನರಾಗಿರುವಂತಹ ಈ ಕಾಲೇಜಿನ ಉಪಪ್ರಾಂಶುಪಾಲರಾದ ರಾಜಶೇಖರ್ ಸರ್ ಅವರೇ, ನನ್ನ ಆತ್ಮೀಯರಾದ ವೀರೇಶ್ ಅವರೇ, ಹಾಗೂ ನನ್ನೆಲ್ಲ ಆತ್ಮೀಯ ಅಜ್ಜ ಬಂಧುಗಳೇ, ನಾನು ಒಂದ್ಸಲ ಲಾಸ್ಟ್ ಹುಬ್ಳಿಯಲ್ಲಿ ವೀರೇಶ್ ಕ್ಲಾಸ್ ಮಾಡಿದಾಗ ಕೇಳಿದೆ, ನಮಗೂ ಹೇಳಿದ್ದ. ನಾನು ಅಲ್ಲಿಗೆ ಹೋದಾಗ ಈ ಸಲ ಮಂಗಳೂರಲ್ಲಿ ಕ್ಲಾಸ್ ಇಲ್ವಾ ಅಂತ ಕೇಳಿದೆ. ಆಮೇಲೆ ಇವರು ಸುಭಾಷ್ ಸರ್ ಅವರು ಬಂದಿದ್ರು. ಅವ್ರು ಹೇಳಿದ್ರು ಇಲ್ಲ ಸರ್ ಮಾಡ್ತೇವೆ ಅಂತಂದ್ರೆ. ಅಂದ್ರೆ ನಾನು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ, ಅವಾಗ ನಾನು ಆಸ್ ಎ PA ಆಗಿ ಬಂದಿದ್ದೆ. ಬಟ್ ಈಗ ನಂಗೊಂದು ಖುಷಿ ಅಂತಂದ್ರೆ ನಾನು ಪದೋನ್ನತಿ ಹೊಂದಿ ಇಲ್ಲಿಗೆ IP ಆಗಿ ಬಂದಿರೋದು. ಒಂದು ನನಗೆ ಈಗ ನಾವೇನು ಕ್ಲಾಸ್ ಮಾಡ್ತೀವಿ, ನನಗೆ ಟೀಚಿಂಗ್ ಅಂದ್ರೆ ತುಂಬಾ ಇಷ್ಟ. ಬಟ್ ಇವತ್ತು ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಆಯ್ತು ಅಂತ ಅನ್ಕೋತೀನಿ. ಯಾಕಂದ್ರೆ ಸಿಲೆಬಸ್ ನಾವು 2 ದಿವಸದಲ್ಲಿ ಮುಗಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ವಾಸ್ಟ್ ಇರೋ ಸಿಲೆಬಸ್ ಆಗಿರೋದ್ರಿಂದ ಆದಷ್ಟು ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ವಿ. ಇರ್ಲಿ ಏನೇ ಇರಲಿ, ನಾವು ನಮ್ದು ಕ್ಲಾಸ್ಗಳು ನಡೀತಾ ಇರುತ್ತೆ. ಇವನ್ ಕ್ಲಬ್ ಹೌಸ್ ಅಲ್ಲಿ ಇರ್ಬೋದು, ಕ್ಲಾಸಸ್ ನಡೀತಾ ಇರುತ್ತೆ. ಈವನ್ ಲಾಸ್ಟ್ ಇಯರ್ ಕ್ಲಾಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಆದ್ರಿಂದ ಜೊತೆಗೆ ಆಕಾಂಕ್ಷಿ ತಂಡದ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ಆಕಾಂಕ್ಷಿ ತಂಡದವರು ಅವರ ಮುಖ್ಯ ಉದ್ದೇಶ ಇಟ್ಕೊಳ್ಳೋದು ಏನಂದ್ರೆ ಪದೋನ್ನತಿ ಹೊಂದಿ ಆಕಾಂಕ್ಷಿಗಳಿಗೆ ಒಂದು ಅನುಕೂಲ ಆಗ್ಲಿ ಹೇಳೋ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ. ಬಟ್ ಅದ್ರ ಜೊತೆಗೆ ಮತ್ತೊಂದು ಪರ್ಪಸ್ ಸರ್ವ್ ಆಗ್ತಾ ಇದೆ. ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಎಲ್ಲ ನೌಕರರು ಮುಂಬಟ್ಟಿ ಹೊಂದಿದ್ರು ಅಂತಂದ್ರೆ ಉಳಿದಿರುವಂತ ಒಂದು ವೇಕೆನ್ಸಿಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ವೇಕೆನ್ಸಿಗಳು ಕ್ರಿಯೇಟ್ ಆಗಿರುವಂತ ನಿರುದ್ಯೋಗಿಗಳಿಗೆ ಎಷ್ಟೋ ಜನರಿಗೆ ಅನುಕೂಲ ಆಗುತ್ತೆ. ಸೊ ಇದು ಒಂದು ಮೆನ್ಷನ್ ಮಾಡ್ಬೇಕಾಗಿರುವಂತ ಒಂದು ತಿಂಗಳು. ಬರೀ ಒಂದು ನಾವು ಪದೋನ್ನತಿಗಾಗಿ ಅವ್ರು ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ಅದು ವಿತ್ ಆಡೆಡ್ ಬೆನಿಫಿಟ್ ಅಂತ ನಾವು ಹೇಳ್ಬೋದು. ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಕಾರ್ಯವನ್ನ ಆಗ್ತಾ ಇದೆ. ನೆಕ್ಸ್ಟ್ ನಮ್ಮೆಲ್ಲ ಪರೀಕ್ಷಾರ್ಥಿಗಳಿಗೆ ಒಂದು ಸಣ್ಣ ಕಿವಿ ಮಾತು ಅಂತಂದ್ರೆ, ಇದೇ ಮುಂದಿನ ಭಾನುವಾರನೇ ಎಕ್ಸಾಮ್ ಇದೆ, PA ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ. ಈ ಒಂದು ವಾರದಲ್ಲಿ ನಿಮ್ಮಲ್ಲಿ ಎಷ್ಟು ಪ್ರಯತ್ನ ಮಾಡಿ ಓದ್ಲಿಕ್ಕಾಗತ್ತೆ ಓದಿ. ಯಾಕೆಂದ್ರೆ ಮುಂದಿನ ಎಕ್ಸಾಮ್ ಮುಗಿದ್ಮೇಲೆ ನೀವು ಫ್ರೀ ಆಗಿ ಇರ್ಬೋದು. ಬಟ್ ಈ ಒಂದು ವಾರವನ್ನು ನೀವು ತುಂಬಾ ಪ್ರೀಶಿಯಸ್ ಆಗಿ ಅದನ್ನ ಅಂತ ಅನ್ಕೊಂಡು ಟೈಮ್ ವೇಸ್ಟ್ ಮಾಡ್ದೇನೆ ಸ್ಟಡಿ ಮಾಡಿ. ಅಪ್ ಟು ಎಕ್ಸಾಮ್ ಹಿಂದಿನ ದಿವಸ ಸ್ಟಡಿ ಮಾಡ್ಕೊಳ್ಳಿ. ಎಕ್ಸಾಮ್ ದಿವಸ ಆದಷ್ಟು ಸ್ಟಡಿ ಮಾಡೋದು ಬೇಡ. ಮನಸ್ಸು ಕೂಲ್ ಆಗಿರ್ಲಿ. ಅವತ್ತು ಎಕ್ಸಾಮ್ಗೆ ಏನ್ ಬೇಕು ಪ್ರಿಪರೇಷನ್, ಪೆನ್ನು ಪೆನ್ಸಿಲ್ ಆ ಥರದ್ದು ಏನಾದ್ರು ತಯಾರಿ ಮಾಡ್ಕೊಳ್ಳಿ. ಜೊತೆಗೆ OMR ಶೀಟ್ ಅನ್ನ ಎಕ್ಸಾಮ್ ಹಾಲ್ ಕೂತಾಗ OMR ಶೀಟ್ ಅನ್ನ ಪ್ರಾಪರ್ ಆಗಿ ತುಂಬಿ. ಏನಾಗುತ್ತೆ ಅಂತಂದ್ರೆ ನನಗೆ ಗೊತ್ತಿದ್ದಂಗೆ ಒಂದು ಅನುಭವ ಏನಂತಂದ್ರೆ, ನಮ್ಮ ಜೊತೆಗೆ IP ಎಕ್ಸಾಮ್ ಬರ್ದೊಬ್ರು OMR ಶೀಟ್ ಅಲ್ಲಿ ಸಣ್ಣ ಕರೆಕ್ಷನ್ ಆಗಿರೋದ್ರಿಂದ ಅವ್ರದ್ದು ಮಾರ್ಕ್ಸ್ ಕನ್ಸಿಡರ್ ಮಾಡಿಲ್ಲ. ಯಾಕಂದ್ರೆ ಅವ್ರದ್ದು ಚೆನ್ನಾಗಿತ್ತು, ಟಾಪ್ ಅಲ್ಲಿ ಇದ್ದವ್ರು ಕೂಡ 1 ವರ್ಷ ಅವ್ರು ಬಿಟ್ಟು ಮತ್ತೆ ನೆಕ್ಸ್ಟ್ IP ಆದ್ರು. ಬಟ್ ಏನಂತಂದ್ರೆ OMR ಒಂದು ಸಣ್ಣ ಮಿಸ್ಟೇಕ್ ಇಂದ ಆ ತರ ತಪ್ಪುಗಳು ಆಗ್ಬಾರ್ದು. ಆ ರೀತಿಯಾಗಿ ನೀವು ಎಚ್ಚರಿಕೆಯಿಂದ ಮನಸ್ಸು ಕೂಲ್ ಆಗಿರ್ಲಿ. ಆಮೇಲೆ ನೀವೇನ್ ಆನ್ಸರ್ ಮಾಡ್ತೀರಿ ಕಾನ್ಫಿಡೆಂಟ್ ಆಗಿರ್ಲಿ. ಯಾವುದೇ ಧೈರ್ಯ ಕಳ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಈ ಒಂದು ದೇವಿಯ ಆಶೀರ್ವಾದದೊಂದಿಗೆ ಚೆನ್ನಾಗಿ ಮುಂದೆ ಮುಂಬಡ್ತಿಯನ್ನು ಹೊಂದಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ನಾನು ಮಾತನಾಡ್ತೀನಿ. ಧನಂಜಯ ಅವರು ನೀವು ಧನಂಜಯರಾಗೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಪರೀಕ್ಷೆಯ ಮುಂಚಿನ ದಿವಸದವರೆಗೆ ಬೆಳಗ್ಗೆ ಬೇಗ ಎದ್ದು ನೀವು ಅಭ್ಯಾಸ ಮಾಡಿ. ಪರೀಕ್ಷೆಯ ದಿವಸ ಗಟ್ಟಿ ನಿದ್ದೆ ಮಾಡಿ. ಸತ್ಯ ಹೇಳುದು, ಪರೀಕ್ಷೆಯ ಮುಂಚಿನ ದಿವಸ ಗಟ್ಟಿ ನಿದ್ದೆ ಮಾಡಿ. ಯಾಕಂತ ಹೇಳಿದ್ರೆ ಗೊಂದಲ ಆಗೋದು, ಮನಸ್ಸಿಗೆ ಶಾಂತಿ ಇಲ್ಲದಿಲ್ಲ ಆ ದಿವಸ. ಆದ್ರಿಂದ ಯಾವುದೇ ರೀತಿ ಗೊಂದಲ ಮಾಡ್ಕೊಳ್ಳದೆ ಇವತ್ತು ಯಾರೆಲ್ಲ ವಿದ್ಯಾರ್ಜನೆಯನ್ನು ಮಾಡಿದಿರೋ ನೀವೆಲ್ಲರೂ ಹೆಚ್ಚಿನವರು ಗೆದ್ದು ಬನ್ನಿ ಅಂತ ತಾಯಿಯ ಅನುಗ್ರಹದೊಂದಿಗೆ ನಾವು ಧರ್ಮದಯಗಳಲ್ಲಿ ಪ್ರಾರ್ಥಿಸ್ತಿದ್ದೇವೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಬಂಧುಗಳೇ, ತದ್ವಿದ್ಯೆ ಪ್ರಣಿಪಾತಾಯ ಪರಿಪ್ರಶ್ನೆಯನ ಸೇವೆಯ ಗುರು ಶುಶ್ರೂಷೆಯ ವಿದ್ಯೆಯಲ್ಲಿ ಬೇರೆ ಬೇರೆ ರೀತಿಯ ವಿದ್ಯೆ ಇದೆ. ವಿದ್ಯಾಯ ವಿದ್ಯೆ ಅಂತೇಳಿ ಇವತ್ತು ವಿದ್ಯೆ ವಿನಿಮಯ ನಡೆದಿದೆ. ನಿಮ್ಮಲ್ಲಿರುವಂತಹ ಒಂದಷ್ಟು ವಿಚಾರಗಳು ಇವರಲ್ಲಿದ್ದಂಥ ಒಂದಷ್ಟು ವಿಚಾರಗಳು ನಿಮಗೆ ಆ ವಿನಿಮಯದೊಂದಿಗೆ ನಡೆದಿರುವಂತಹ ವಿದ್ಯಾರ್ಜನೆ ಅದು ಯಾವಾಗಲೂ ಶೋಭೆ ತರುವಂಥದ್ದು. ಆದ್ರಿಂದ
ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಸಂಘಟಿಸಿ ಮುಂದೆ ಸಿಗದೆ ಹಿಂದೆ ತಪ್ಪದೆ ಯಾವುದೇ ಕಾರ್ಯಕ್ರಮವನ್ನು ಎಲ್ಲಿ ನಿಂತು ಲೋಪ ಇಲ್ಲದೆ ಹಿಂದೆ ನಿಂತು ನೀವು ಚಹಾ ಕುಡಿದು ಬರುವಾಗ ಎಲ್ಲ ಲೆಕ್ಕಗಳನ್ನು ಬರೆದು ಆಯ ಮತ್ತು ವ್ಯಯ ಅದನ್ನು ಸರಿತೂಗಿಸಿ ಉಳಿದಂತ ಉಳಿತಾಯವನ್ನು ಕೂಡ ಪರಿಪೂರ್ಣವಾಗಿ ನಿಮ್ಮ ತರಗತಿ ಮುಗಿಯುವುದರೊಳಗೆ ಸಂಘಟಿಸಿದಂತಹ ಸುಭಾಷಣ್ಣ ಇವರಿಂದ ಈಗ ಧನ್ಯವಾದ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವರನ್ನು ನೆನೆಸುತ್ತಾ ನಿನ್ನೆ ತಾನೇ 6ನೇ ವರ್ಷದ ಆಕಾಂಕ್ಷಿ ತಂಡದ ಉಚಿತ ತರಬೇತಿ ಶಿಬಿರವನ್ನು ಉದ್ಘಾಟಿಸಿದಂಥ ಶ್ರೀ ಕಮಲಾದೇವಿ ಪ್ರಸಾದ್ ಅಸ್ರಂಗರು ಆಶೀರ್ವಾದವನ್ನು ನೀಡಿದ್ದಾರೆ ನಿನ್ನೆ ದಿವಸ. ಹಾಗೆ ಇಂದಿನ ಸಮಾರೋಪ ಸಮಾರಂಭದಲ್ಲಿ ಶ್ರೀ ಹರಿನಾರಾಯಣದಾಸ ಅಸ್ರಂಗರು ಕೂಡ ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಆಕಾಂಕ್ಷಿ ತಂಡದ ಈ ಉಚಿತ ತರಬೇತಿ ಶಿಬಿರಕ್ಕೆ ನಾನು ಒಬ್ಬನೇ ಕಾರಣ ಅಲ್ಲ, ಭಾಳ ತುಂಬ ಹೋಲಿದ್ರೆಲ್ಲ ಒಂದು ಮುಂದೆ ಬಂದು ಮಾಡುವಂಥದ್ದು ಮಾತ್ರ, ಆದರೆ ಹಿಂದುಗಡೆ ಎಲ್ಲ ತುಂಬ ಜನ ಇದ್ದಾರೆ. ಕಟೀಲಲ್ಲಿ ಆಗ್ಬೇಕಂತಂದ್ರೆ ನಮ್ಮ ಕೇಶವನ್ನ ನನ್ನ ಜೊತೆಗಿದ್ದರು. ಯಾಕಂದರೆ ಇಲ್ಲಿ ಬಂದಾಗ ಹರಿಹಸ್ರನಲ್ಲಿ ಕರ್ಕೊಂಡು ಹೋದ ನಮ್ಮ ಕೇಶವ ಕಟೀಲ್ ಅವರು ಅಲ್ಲಿ ಬಾಗಿಲು ಮುಂದೆ ಹೋದಾಗ ನಮ್ಮನ್ನು ಅಂಚೆ ಇಲಾಖೆಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸಿ ಇಲ್ಲಿ ತರಬೇತಿ ನೀಡಲಿಕ್ಕೆ ಪ್ರಥಮ ಕಾರಣಕರ್ತರಾಗಿರುವಂತಹ ಕೇಶವ ಕಟೀಲ್ ಅವರಿಗೆ ನಾನೊಂದು ಎಲ್ಲರ ಪರವಾಗಿ ಪ್ರಥಮವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಮೊನ್ನೆಯಿಂದ ಜೊತೆಗಿದ್ದು ಪ್ರತಿಯೊಂದು ವ್ಯವಸ್ಥೆಗೋಸ್ಕರ ಅಲ್ಲಿ ಉಳಿದವರಿಗೆ ತ್ಯಾಗವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ಬಂದ ಸಹೋದ್ಯೋಗಿಯಲ್ಲಿ ಅವರ ಬದಲಿ ವ್ಯವಸ್ಥೆಯನ್ನು ಇವರೇ ಮಾಡಿ ಅಲ್ಲಿ ತ್ಯಾಗ ಮಾಡಿ ಇಲ್ಲಿ ಕೂಡ ಬಂದು ತುಂಬ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ರಾಜಶೇಖರ್ ಸರ್ ನಮ್ಮ